ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್ ಡಬಲ್ ಸ್ಟಾರ್ ರೈಸ್ ಲೇಲ್ಡಿ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಕಾವ್ಯಾಳ ಬಗ್ಗೆ ಮತ್ತೊಮ್ಮೆ ಏನು ನಾನು ವಿವರವಾಗಿ ಹೇಳಬೇಕಾಗಿಲ್ಲ, ಎಲ್ಲ ಮಾಧ್ಯಮಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಮೂಡಿ ಬಂದಿದೆ. ಕಾವ್ಯ ನಿಧನಳಾಗಿ ಇವತ್ತು 12 ದಿನಗಳಾಯಿತು. ಬಹುಶಃ ಈ ಹಂತದಲ್ಲಿ ಸಾಕಷ್ಟು ಪರ ವಿರೋಧಗಳು ಚರ್ಚೆ ಕೂಡ ಆಗ್ತಾ ಉಂಟು. ಅನೇಕ ಜನ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಆಗುವುದೇನು, ನಿಜವಾಗಿ ಕಾವ್ಯಾಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಏನಾಗಬೇಕು, ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನಗೆ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾದ ರಾಜ್ಯ ವಕ್ತಾರರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ದೇವಿ ಪ್ರಸಾದ್ ಶೆಟ್ಟಿ ಅವರು ಆಳ್ವಾಸ್ ಕಾಲೇಜಿನಲ್ಲಿ ಬಹಳ ವರ್ಷ ಸೇವೆಯನ್ನು ಸಲ್ಲಿಸಿದವರು ಮತ್ತು ಸಾಮಾಜಿಕ ಕಾರ್ಯಕರ್ತರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಬಹುಶಃ ಒಂದು ಕರೆ ಕಾಯುತ್ತಾ ಉಂಟಂತ ಅಂದ್ಕೊಂಡಿದ್ದೇನೆ. ನಮಸ್ಕಾರ. ಹಲೋ ಹಲೋ ಸರಿ ಹಲೋ 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 ಮಾತಾಡಿ, ತಮ್ಮ ಹೆಸರು ಮತ್ತೆ ಎಲ್ಲಿಂದ? ಹಲೋ ನಮಸ್ತೆ ಸರ್, ನಾನು ಚಂದ್ರಶೇಖರ್ ಅಂತ ಹೇಳಿ. ಹೇಳಿ ಚಂದ್ರಶೇಖರ್ ಅವರೇ. ಚಿಕ್ಕದ ಏನು ವಿಚಾರ ಅಂತ ಹೇಳಿದ್ರೆ ಸರ್, ಕಾವ್ಯಾಳ ಸಾವು ಎಲ್ಲರಿಗೂ ನೋವು ತಂದಿರ್ತಕ್ಕಂಥ ವಿಚಾರ. ಓಕೆ, ಅದು ಎಲ್ಲರನ್ನೂ ನೋವು ತಂದಿದ್ದು, ಸಂಸ್ಥೆಗೂ ಅಷ್ಟೇ ನೋವಾಗಿದೆ, ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಅಷ್ಟೇ ನೋವಾಗಿದೆ. ನಿಜ. ಇವತ್ತು ವರದಿ ಬಂದಿದೆ, ಪೊಲೀಸರು ವರದಿ ಕೊಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮಿನ ವರದಿಯಲ್ಲಿ ಕಾವ್ಯ ಉಸಿರು ಕಟ್ಟಿ ಸತ್ತದ್ದು ಅಂತದ್ದು ವರದಿ ಆಗಿದೆ. ಆದ್ರೆ ಇನ್ನೂ ಜನರು ಅದನ್ನು ನಂಬಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗಿನ ದ್ವೇಷ ಇಟ್ಟುಕೊಂಡು ಕಾಲೇಜಿನ ಮೇಲೆ ಅಥವಾ ಒಂದು ಸಂಸ್ಥೆಯನ್ನ ಒಂದು ಆಪೋಸ್ ಮಾಡ್ತಾ ಇರೋದು ಅಂತ ನಾವು ಎದುರು ಕಾಣ್ಬೋದಾಗಿದೆ ಸರ್. ದಯವಿಟ್ಟು ನೋಡಿ, ಆ ತಂದೆ ತಾಯಿಗೆ ಎಷ್ಟು ನೋವಾಗಿದೆಯೋ ಅಷ್ಟೇ ನಾವು ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಮೋಹನ್ ಆಳ್ವರಿಗೂ ನೋವಾಗಿದೆ ಸರ್. 25 ವರ್ಷದಿಂದ ಅವಳ ಸ್ವಂತ ಕೂಸಿನಂತೆ ಸಾಕಿರುವಂತ ಸಂಸ್ಥೆ, ಬಹಳಷ್ಟು ಕನಸು ಕಟ್ಟಿ ಸಾಕಿರುವಂತ ಸಂಸ್ಥೆ ಇದು. ಆ ಕೂಸಿಗೆ ನೋವಾಗೋದಿಲ್ಲ ಸರ್? ಹೇಳಿ. ಇದರಿಂದ ಸಾವಿರಾರು ಜನದ ಒಂದು ವಿದ್ಯಾರ್ಥಿಗಳ ಭವಿಷ್ಯ ಇದೆ, ಮತ್ತೆ ಲಕ್ಷಾಂತರ ಜನದ ಏನು ಪೋಷಕರಿದ್ದಾರೆ ಅವರು ನಂಬಿದ್ದಾರೆ. ಲಕ್ಷಾಂತರ ಜನ ಇದರಿಂದ ಅನ್ನ ತಿಂತಾ ಇದ್ದಾರೆ, ಸಾವಿರಾರು ನೌಕರರಿದ್ದಾರೆ. ಇದಕ್ಕೆ ಆಗ್ತಾ ಇರುವಂತ ಅವಮಾನವನ್ನ ಹೇಗ್ ಸಹಿಸ್ಲಿಕ್ಕೆ ಆಗ್ತದೆ? ನಾಳೆ ದಿನ ಸಿಬಿಐ ವರದಿ ಆಗ್ಲಿ, ಸಿಬಿಐ ಅದನ್ನ ತನಿಖೆ ನಡೆಸ್ಲಿ. ಆ ಸಿಬಿಐ ತನಿಖೆ ನಡೆಸಿದ ಮೇಲೆ ಎಲ್ಲ ಸರಿ ಅಂತ ಆಗಿ ಕಾವ್ಯ ಸಾವು ಕೊಲೆಯಿಂದ ಆದದ್ದಲ್ಲ, ಇದು ಆತ್ಮಹತ್ಯೆಯಿಂದ ಆದದ್ದು ಅಂತ ಹೇಳಿ ಬಂದಾಗ ನಮ್ಮ ಸಂಸ್ಥೆಗೆ ನೀವು ಯಾವ ತರ ಒಂದು ಇದು ಕೊಡ್ತೀರಿ, ನ್ಯಾಯ ಕೊಡ್ತೀರಿ? ಅದ್ ಹೇಗ್ ಸಾಧ್ಯ ಸರ್? ಇದು ಇಷ್ಟು ದಿನ ಎಲ್ಲರ ಬಾಯಲ್ಲಿ ಚೆಲ್ಲಾಡುವಂತೆ ಮಾಡಿದ್ರಲ್ಲ ಆಳ್ವಾಸ್ ಅನ್ನೋ ಒಂದು ಸಂಸ್ಥೆಯ ಹೆಸರನ್ನ, ಇದು ಹೇಗೆ ಮಾಡಿಕೊಡ್ತೀರಿ? ನಮಗೆ ಹೇಗೆ ನ್ಯಾಯವನ್ನು ಒದಗಿಸ್ಕೊಡ್ತೀರಿ? ಎಷ್ಟು ಜನ ನಂಬಿ ಅನ್ನ ತಿಂತಾ ಇದ್ದಾರೆ ಇವತ್ತು. ಇವತ್ತು ಕಲ್ಲಾಕುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ಸರ್ ನೀವು. ನಿಮ್ಮ ಪಾಯಿಂಟ್ ಅರ್ಥ ಆಯ್ತು, ಧನ್ಯವಾದ ಕರೆ ಮಾಡಿದಕ್ಕೆ. ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಓಕೆ ಧರ್ಮೇಂದ್ರ ಅವರು, ನೀವು ಪೊಲೀಸರು ಹೇಳುವುದನ್ನು ಕೂಡ ನಂಬ್ತಾ ಇಲ್ಲ, ನೀವು ಎಲ್ಲವೂ ಆಗುತ್ತಿನ ಮೊದಲೇ ನಿಮ್ಮ ಜಡ್ಜ್ಮೆಂಟ್ಗೆ ಬರ್ತಾ ಇದ್ದೀರಿ. ಈ ಮೂಲಕ ನಿಮ್ಮ ಟಾರ್ಗೆಟ್ ಆಳುವರು ಆಗಿದ್ದಾರೆ ವಿನಃ ನಿಮಗೆ ನ್ಯಾಯ ಸಿಗ್ಬೇಕಂತ ಅನಿಸ್ತಾ ಇಲ್ಲ, ನಿಜನ? ಅಲ್ಲ, ನಿರ್ಧಾರವನ್ನು ನೀವೇ ಹೇಳೋದಿದ್ರೆ ನಾನೇನು ಹೇಳಿ? ನಾನು ಇವತ್ತು ಬೆಳಗ್ಗೆ ಸುದ್ದಿಗೋಷ್ಠಿ ಮಾಡಿದಾಗ ನಾನು ಸಂಸ್ಥೆಯ ಪರವಾಗಿಯೇ ಮಾತಾಡಿದವ. ನಾನು ಸಂಸ್ಥೆಯ ಮೋಹನ್ ಆಳ್ವರ PA ಫೋನ್ ಮಾಡಿ ನಾನು ಬರ್ತೇನೆ ಅಲ್ಲಿಗೆ, ನಾವು ನಮ್ಮ ಸಂಘಟನೆ ಪರವಾಗಿ ಬರ್ತೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿ, ನಾನು ಹೇಳೋದನ್ನ ಮಾತಾಡ್ತೇನೆ ಸ್ವಲ್ಪ. ನಾನು ಬರ್ತೇನೆ ಅಂತ ಹೇಳಿಬಿಟ್ಟು ಅವ್ರ ಹತ್ರ, ನಾವು ಅಂದರೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಸಂಘಟನೆಯ ಪರವಾಗಿ ನಾವು ಬರ್ತೇವೆ, ನಿಮ್ಮ ಹತ್ರ ಮಾತಾಡಬೇಕಿತ್ತು ಅವ್ರ ಹತ್ರ ಅಂತ ಹೇಳಿಬಿಟ್ಟು ನಾವು ಸಮಯವನ್ನು ತಗೊಂಡವರು. ಅವ್ರು ಹೇಳಿದರು ಇಡೀ ದಿನ ಇಲ್ಲಿದ್ದಾರೆ, ನೀವು ಬನ್ನಿ ಅಂತ. ಆದರೆ ಅದರ ಜೊತೆಯಲ್ಲಿ ನಾವು ಪ್ರಪ್ರಥಮವಾಗಿ ಸೀದಾ ಕಾವ್ಯಾಳ ಮನೆಗೆ ಹೋದೆವು. ನಮ್ಗೆ ಗೊತ್ತಿರಲಿಲ್ಲ ಇತ್ತು ಇವತ್ತು ಅವಳ ಉತ್ತರ ಕ್ರಿಯೆ ಅಂತ ಹೇಳ್ಬಿಟ್ಟು. ಆದರೆ ಅಕಸ್ಮಾತ್ ಆಗಿ ನಾವು ಆ ಕಾರ್ಯಕ್ರಮ ಭಾಗವಹಿಸಿದಾಗ ನನಗೆ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದಾಗ ನನಗೆ ಮೋಹನ್ ಆಳ್ವರ ಹತ್ರ ಮಾತಾಡೋದು ಯಾಕಂದರೆ ಅಲ್ಲಿ ನನಗೆ ಯಾವುದೇ ಸೃಷ್ಟೀಕರಣ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ನೇರ ವಾಪಸ್ ಬಂದೆವು. ಯಾಕೆಂದರೆ ಅಲ್ಲಿಯ ಪರಿಸ್ಥಿತಿ ನಾನು ಅನೇಕ ಘಟನೆಗಳಲ್ಲಿ ನಾನು ನೋಡಿದವ. ನನ್ನ ಅಷ್ಟು ಸಾಧಾರಣವಾಗಿ ನನ್ನ ಮನಸ್ಸು ಕರಗುವುದಿಲ್ಲ, ಯಾಕೆಂದರೆ ನಾನು ದೃಢನಾಗಿದ್ದವನು. ಆದರೆ ಇವತ್ತು ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ನನಗೂ ಒಂಥರದಲ್ಲಿ ನನ್ನ ಮನೆಯ ಪರಿಸ್ಥಿತಿ ನನಗೆ ನೆನಪಿಗೆ ಬಂತು. ಯಾಕೆಂದರೆ ಅಲ್ಲಿ ಪ್ರತಿಯೊಬ್ಬ ಹಿಡಿದು ಒಂದು ಸಣ್ಣ ಸಣ್ಣ ಮಕ್ಕಳು ಹಾಕಿರುವಂಥ ಶಾಪಗಳು, ಯಾಕೆಂದರೆ ಆ ಮನೆ ಮಗಳನ್ನು ಕಳ್ಕೊಂಡಾಗ ಅವರು ಹಾಕಿರುವನ್ನು ಅಲ್ಲಿ ಏನಾಯಿತು, ಅಲ್ಲ ಆತ್ಮಹತ್ಯೆ ಕೊಲೆ ಅಂತ ನಾನು ನಿರ್ಧಾರ ಮಾಡೋಕ್ಕೆ ನಾನು ಯಾರು? ನಾನು ಏನು ಹೇಳ್ತಾ ಇದ್ದೇನೆ, ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅದನ್ನೇ ಹೇಳಿದ್ದು. ನೀವು ಸಂಸ್ಥೆಗೆ ಬಂದಿರುವ ಕೆಟ್ಟ ಹೆಸರನ್ನು ಕಳ್ಕೊಳ್ಬೇಕಾದ್ರೆ, ಇವತ್ತು ಸಾವಿರ ಜನರು ಮಾತಾಡ್ತಾ ಇದ್ದಾರೆ, ತನಿಖೆಗೆ ಒಪ್ಪಿ ಸತ್ಯಾಸತ್ಯತೆ ಹೊಳಗೆ ಬರಲಿ. ಮತ್ತು ಇವತ್ತು ಉಸಿರುಗಟ್ಟಿ ಸಾಯೋದು, ಈಗ ನಿಮ್ಮ ಫೋನ್ನಲ್ಲಿ ಮಾತಾಡಿದವ್ರನ್ನ ನಾನು ಮಾತನ್ನು ಕೇಳಿದೆ, ಉಸಿರುಗಟ್ಟಿ ಸಾಯಿಸಿ ಸತ್ತದು ಅಂತ ಹೇಳಿದ್ದಾರೆ. ಆದರೆ ಅದು ಉಸಿರುಗಟ್ಟಿ ಸತ್ತಿರುವುದಕ್ಕೆ ಅನೇಕ
ಡೆಫಿನೇಷನ್ಗಳನ್ನು ಅನೇಕ ವಿವರಣೆಗಳನ್ನು ನಮಗೆ ಕೊಡೋಕ್ಕೆ ಬರುತ್ತೆ. ನಾನು ಅದನ್ನು ಕೊಡೋದಿಲ್ಲ ನಾನು, ಆದರೆ ಅದನ್ನು ನಾನು ತನಿಖೆಗೆ ಒಳಪಡಿಸಲಿ, ಅವಾಗ ನಮಗೆ ಸತ್ಯಾಸತ್ಯತೆಗಳು ಒಳ ಬರಲಿ ಅಂತ. ಸರ್, ಈಗ ಈ ಕಾವ್ಯಾಳ ಏನು ದುರ್ಮರಣ ಏನಿದೆ ಇದರ ಬಗ್ಗೆ ಒಂದಷ್ಟು ಮೂಲಭೂತ ವಿಚಾರಗಳನ್ನು ಸಮಾಜದ್ದು ಮತ್ತು ಧರ್ಮೇಂದ್ರರಂತಹ ಸಾಮಾಜಿಕ ಕಳಕಳಿಯುಳ್ಳಂಥ ಹೋರಾಟಗಾರರ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಾಮಾನ್ಯವಾಗಿ ಯಾವುದೋ ಒಂದು ಈ ಥರದ ಘಟನೆಗಳು ನಡೆದಾಗ, ಒಂದು ಅನ್ಯಾಯ ಅಂತ ಸಮಾಜದಲ್ಲಿ ನಡೆದಾಗ ಒಬ್ಬರು ಅನ್ಯಾಯಗಾರರು ಇರ್ತಾರೆ, ಇನ್ನೊಬ್ಬರು ಅನ್ಯಾಯಕ್ಕೆ ಒಳಪಟ್ಟವರು ಇರ್ತಾರೆ. ಆದರೆ ಇದೊಂದು ಘಟನೆ ಬಹಳಷ್ಟು ವಿಭಿನ್ನವಾಗಿ ನಿಂತಿದೆ. ಒಂದು ಕಡೆ ಕಾವ್ಯಾಳಂತಹ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿ, ಒಂದು ಬಡ ಹೆಣ್ಮಗಳು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಡಾಕ್ಟರ್ ಮೋಹನ್ ಆಳ್ವರಂತಹ ಅತ್ಯಂತ ಸಾಮಾಜಿಕ ಕಳಕಳಿ ಇರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡಿದಂತಹ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ತೆರೆದಿಟ್ಟಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಇನ್ನೊಂದು ಕಡೆ ಇದ್ದಾರೆ. ಸೊ ಇಬ್ಬರು ಕೂಡ ಒಳ್ಳೆಯ ವ್ಯಕ್ತಿಗಳೇ ಇಲ್ಲಿರುವಂಥದ್ದು. ಬಟ್ ಅನಾವಶ್ಯಕ ಗೊಂದಲಗಳು ಸೃಷ್ಟಿಯಾಗಿದೆ ಇಲ್ಲಿ. ಕಾವ್ಯಾಳ ಒಂದು ಸಾವನ್ನು, ಆತ್ಮಹತ್ಯೆ ಇರ್ಬೋದು, ಅನುಮಾನಾಸ್ಪದ ಸಾವಿರ್ಬೋದು, ಏನು ತನಿಖೆಯಲ್ಲಿ ಇನ್ನು ಬೆಳಕಿಗೆ ಬರಬಹುದು. ತನಿಖೆ ಅದರದ್ದೇ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಕೂಡ ನಮ್ಮ ಸಂಸ್ಥೆಯಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆಗಳು ನಡೆಸ್ತಾ ಇದ್ದಾರೆ. ಕಮಿಷನರ್ ಸ್ವತಃ ಸಂಸ್ಥೆಯಲ್ಲೇ ಇದ್ದಾರೆ. ಇದು ನಡೀತಾ ಇದೆ. ಈ ತನಿಖೆಗಳು ನಡೀತಿರುವಂತಹ ಬೆನ್ನಿನಲ್ಲಿ, ಇದರ ಮಧ್ಯದಲ್ಲೇ ಡಾಕ್ಟರ್ ಮೋಹನ್ ಆಳ್ವರಂಥ ಒಂದು ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು ಆಗಬಾರ್ದು ಅನ್ನುವಂಥದ್ದು ನಮ್ಮಂಥ ಒಂದು ಕಳಕಳಿಯುಳ್ಳವರಂತ ಒಂದು ಅಭಿಪ್ರಾಯ ನಮ್ದು. ನಮಸ್ಕಾರ. ಹಲೋ 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 ಬೇಗ ಮಾತಾಡಿ, ಹೇಳಿ ತಮ್ಮ ಅಭಿಪ್ರಾಯ. ಹಲೋ ಹೇಳಿ, ಧ್ವನಿ ಕೇಳಿಸ್ತಾ ಉಂಟು. ನಾವು ಸ್ವೀಕರಿಸ್ತಾದಿಲ್ಲ, ಲೈನ್ ಕಟ್ ಮಾಡ್ತೀವಿ. ಹಾಗೆ ಧರ್ಮೇಂದ್ರ ಅವರೇ, ನಾವು ಒಂದು ತನಿಖೆಗೆ ಒಂದು ಸ್ವರೂಪ ಬರೋ ಮೊದಲೇ ನಿಮ್ಮ ಸಂಘಟನೆಯವರು ಒಂದು ಪ್ರೀ ಜಡ್ಜ್ಮೆಂಟ್ಗೆ ಹೋಗ್ತಾ ಇದ್ದೀರಿ ಅಂತ ನಿಮ್ಗೆಲ್ಲೋ ಒಂದು ಅನಿಸ್ತಾ ಇರೋದು. ನೀವು ಟೈಮ್ ಕೊಡಬೇಕು ಅಂತ ತನಿಖೆ ಒಂದು ಹಂತಕ್ಕೆ ಬರಲಿ, ಅದರ ನಂತರ ನಾವೊಂದು ಮಾತನಾಡೋಣ. ನೋಡಿ ನಮ್ಮ ಸಂಘಟನೆ ಇದರ ಮುಂಚೆ ಯಾವ ಥರದ ಜಡ್ಜ್ಮೆಂಟ್ಗಳನ್ನು ನಾವು ಕೊಟ್ಟಿಲ್ಲ. ಇವತ್ತು ನಾವು ಎಲ್ಲವನ್ನ ಗಮನಿಸಿಕೊಂಡು, ಎಲ್ಲೋ ಹಿಂದೂ ಮಹಾಸಭಾ ಇವತ್ತಿನವರೆಗೆ ಮುನ್ನತವಾಗಿ ಯಾವುದನ್ನು ನಾವು ಹೇಳಿದವರಲ್ಲ. ನಾವು ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡೋದು. ನಾನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದೇನೆ. ದೇಶಕ್ಕೆ, ವಿಶ್ವಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತೋರಿಸಿಕೊಟ್ಟವರು ಮೋಹನ್ ಆಳ್ವರು. ವಿರಾಸತ್ ಇರ್ಬೋದು, ನುಡಿಸಿರಿರ್ಬೋದು, ಮತ್ತೊಂದು ಮಗದು. ಎಲ್ಲೋ ಒಂದು ಕಡೆಯಲ್ಲಿ ಅನ್ಯಮತೀಯರು ಈ ಸಂಸ್ಥೆಯ ಉನ್ನತಿಯನ್ನು ಸಹಿಸದೆ ಆ ಥರದ ಷಡ್ಯಂತ್ರಗಳು ಇರ್ಬೋದು. ಅದು ನಾನು ಹೇಳಿದವ ಪತ್ರಿಕಾಗೋಷ್ಠಿಯಲ್ಲಿ ನಾನು ಏನು ಹೇಳಿದ್ದೇನೆ ಅದನ್ನು ಬಿಚ್ಚು ನೋಡ್ಬೋದು ನೀವು. ನಾನು ಆ ಮಾತನ್ನು ಹೇಳಿದವ ನಾನು. ಆದರೆ ಎಲ್ಲೋ ನಾನು ಇವರು ಯಾತಕ್ಕೆ ತನಿಖೆ ಅಂತ ಹೇಳುವಾಗ ಒಂಥರದ ಇಂಬ್ಯಾಲೆನ್ಸ್ ಆಗಿ ಮಾತಾಡ್ತಾರೆ. ನಾನು ಯಾತಕ್ಕೆ ಒಂದು ಅಲ್ಲ, ಅವರು ತನಿಖೆಗೆ ಸಿದ್ಧ ಆದರೆ ತನಿಖೆಗೆ ಒಳಪಡಿಸಲಿ ಅಲ್ಲ. ಸತ್ಯಾಸತ್ಯತೆಗಳು ನಾನು ಯಾವತ್ತು ಮೋಹನ್ ಆಳ್ವರ ವಿರುದ್ಧವಾಗಿ ಮಾತಾಡಿದವನಲ್ಲ. ನನಗೆ ಅವರ ಬಗ್ಗೆ ವಿಶೇಷವಾದ ಗೌರವ ಇದೆ. ಯಾಕೆಂದರೆ ಒಂದಿಷ್ಟು ಇವರು ಹೇಳಿದಾಗೆ, ನಮ್ಮ ಮಿತ್ರರು ಹೇಳಿದಾಗೆ ವಿದ್ಯೆಯನ್ನು ಕೊಟ್ಟವರು ಅವರು. ನೋಡಿ, ನಾನು ಒಬ್ಬ ಹಿಂದೂವಾಗಿ ಹಿಂದೂ ಸಂಸ್ಥೆ, ಅದು ಹಿಂದೂ ಸಂಸ್ಥೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆಂದು ಹೇಳ್ತೇನೆ. ಆ ಹಿಂದೂ ಸಂಸ್ಥೆಯ ಪರವ ಅನ್ಯಾಯ ಆದಾಗ, ಆ ಸಂಸ್ಥೆಗೆ ಅನ್ಯಾಯ ಆದಾಗ ಸಿಡಿದೇಳುವಂಥದ್ದು ನಮ್ಮ ಕರ್ತವ್ಯ ಕೂಡ. ಅಂಥ ಸಂಸ್ಥೆಯಲ್ಲಿ ಒಬ್ಬ ಹಿಂದೂ ಹೆಣ್ಣು ಮಗುವಿಗೆ ಅನ್ಯಾಯ ಆದರೆ, ಅಥವಾ ಅದು ಆತ್ಮಹತ್ಯೆ ಕೊಲೆ, ಅದು ಆಮೇಲೆ ನಿರ್ಧಾರ ಮಾಡಿ, ಇಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನ್ಯಾಯ ಆದಾಗ ನಾನು ಹೆಣ್ಣುಮಗಳ ಪರವಾಗಿ ನಿಲ್ತೇನೆ. ಯಾಕೆಂದರೆ ನಾವು ಹೆಣ್ಣುಮಗಳು ಅತ್ಯಂತ ಬಡವಳಾಗಿದ್ದಾಳೆ, ಅವಳ ಪರವಾಗಿ ನಿಲ್ಲುವವರು ಇವತ್ತು ಯಾರಿಲ್ಲ. ನನಗೆ ಕೇಳ್ತೇನೆ, ನೋಡಿ, ವಿದ್ಯಾರ್ಥಿ ಪರಿಷತ್ ಒಂದು ದಿನದ ಹೋರಾಟ ಮಾಡ್ತು, ಅಲ್ಲಿಗೆ ಮುಂದುವೈತು. ನಾನು ಹೇಳೋದು ಸತ್ಯ ಹೊರಗೆ ಬರುವುದಿಲ್ಲ, ಅದು ಮುಚ್ಚೋಗುತ್ತೆ. ಏಕೆಂದರೆ ನಾನು ಕೇಳ್ತೇನೆ, ನೋಡಿ, ಇದರ ಮುಂಚೆ ಬಳ್ಳಾರಿಯ ಒಂದು ಹೆಣ್ಮಗಳು ಇದ್ಲು, ಅಶ್ವಿನ್, ಎಷ್ಟು ಮಾಡಿಯಿಂದ ಕೆಳಗೆ ಹಾರಿ ಸುಸೈಡ್ ಆಯಿತು, ಸೆಕೆಂಡ್ PUC ಹೆಣ್ಮಗಳು. ಅದು ಕೂಡ ಯಾವುದೇ ಥರದ ತನಿಖೆ ಇಲ್ಲದಲ್ಲೇ ಮುಚ್ಚೋಯ್ತು. ಇನ್ನು ಅನೇಕ ಘಟನೆಗಳಿದೆ. ತನಿಖೆ ಆಗುದಿಲ್ಲ ಅಂತ ಅನಿಸುವವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ? ಈ ತನಿಖೆ ಆಗೋದಿಲ್ಲ ಅಂತ ಅನಿಸುವವರೆಗೆ ಒಂದು ನಾನು ಒಳ್ಳೆಯ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಂತಹ ಘಟನೆಗಳು ಹಿಂದೆ ಕೂಡ ಒಂದಷ್ಟು ಘಟನೆಗಳು ನಡೆದಿದೆ. ಇವರು ಉದಾಹರಣೆಗೆ ಹೇಳಿದ ಹಾಗೆ ಬಳ್ಳಾರಿಯ ವಿದ್ಯಾರ್ಥಿನಿ ಮೇಲಿಂದ ಕೆಳಗೆ ಜಿಗಿದು ಹಾರಿದ್ಲು. ಪ್ರತಿಯೊಂದು ಸಂದರ್ಭದಲ್ಲೂ ಒಂದು 6-7 ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಕೂಡ ಆಳ್ವರು ಯಾವತ್ತೂ ಈ ತನಿಖೆಯ ಪ್ರಕ್ರಿಯೆಯಲ್ಲಿ ಇಂಟರ್ಫಿಯರ್ ಆದವರಲ್ಲ. ಪೊಲೀಸರಿಗೆ ಸ್ವತಂತ್ರವಾಗಿ ಅದು ಏನಿದೆ ಅದನ್ನು ತನಿಖೆ ಮಾಡಿ, ಕಾನೂನಿನ ಪ್ರಕ್ರಿಯೆ ಇದೆ ಅದನ್ನು ಮಾಡಿ ನ್ಯಾಯ ಒದಗಿಸಿಕೊಡಿ ಅಂತ ಕೇಳಿದವರು. ಯಾವ ಹಂತದಲ್ಲೂ ಕೂಡ ತನಿಖೆಗೆ ಅಡ್ಡಿ ಬಂದು ನನ್ನ ಸಂಸ್ಥೆ ಹೆಸರು ಹಾಳಾಗುತ್ತೆ, ಇನ್ನೊಂದಾಗುತ್ತೆ, ಮಗದೊಂದಾಗುತ್ತೆ ಅಂತೇಳಿ ಮಧ್ಯಕ್ಕೆ ಬಾಯಿ ಹಾಕಿದಂಥವ್ರು ಮೋಹನ್ ಆಳ್ವರಲ್ಲ. ಇದೊಂದು ಸಾವು ಸಂಭವಿಸಿದೆ. ಮೋಹನ್ ಆಳ್ವರು ಸಾವಲ್ಲ, ಒಂದು ಸಣ್ಣ ಮಗು ಜಾರಿ ಬಿದ್ದು ಕಾಲಿಗೆ ಏಟು ಬಿದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳನ್ನು ತರಾಟೆಗೆ ತಗೊಂಡದ್ದನ್ನು, ಅದರ ಬಗ್ಗೆ ಅನೇಕ ತನಿಖೆಗಳನ್ನು ಮಾಡಿದ್ದನ್ನು ನಾನು ನನ್ನ ಗಮನದಲ್ಲಿ ತಗೊಂಡಿದ್ದೇನೆ. ಅಂತಹ ಒಂದು ವ್ಯಕ್ತಿತ್ವ ಮೋಹನ್ ಆಳ್ವರದ್ದು. ಅಂತಹ ಒಂದು ಸಂದರ್ಭ ಇರುವಾಗ ಡಾಕ್ಟರ್ ಮೋಹನ್ ಆಳ್ವರು ತನ್ನ ಇನ್ಸ್ಟಿಟ್ಯೂಷನ್ನ ಮರ್ಯಾದೆಯನ್ನು ಬಚಾವ್ ಮಾಡಲಿಕ್ಕೋಸ್ಕರವಾಗಿ ತನಿಖೆಯನ್ನು ಅಡ್ಡಿಪಡಿಸ್ತಾ ಇದ್ದಾರೆ,
ಕೊಲೆಯನ್ನು ಮುಚ್ಚಿ ಹಾಕ್ತಾ ಇದ್ದಾರೆ. ಒಂದು ರೀತಿ ಎಲ್ಲರೂ ಇಡೀ ಈ ಥರ ಎಲ್ಲ ಕಾರ್ಯಕರ್ತರು ಒಂಥರ ತೀರ್ಮಾನಕ್ಕೆ ಬಂದ ಹಾಗೆ ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಅದು ಆಗಬಾರ್ದು. ಹಾಗಾದ್ರೆ ಅದಕ್ಕೆ ಏನು ಪರಿಹಾರ? ಜನರ ಗೊಂದಲ ಅಥವಾ ಅನುಮಾನಗಳಿಗೆ ಪರಿಹಾರ ಸಿಗಬೇಕಾದ್ರೆ ಏನು ಮಾಡಬೇಕು? ಆ ಬಗ್ಗೆ ಚರ್ಚೆ ಮಾಡ್ತೀವಿ ಜನರಿಂದ ಪುಟ್ಟ ವಿರಾಮದ ಬಳಿಕ. ಹಲೋ, ಕೇಳಿಸ್ತಾ ಉಂಟಾ? ನನ್ನ ಬ್ರೇಕ್ ಇದ್ದದ ರೆಡ್ ಲ್ಯಾಂಡ್ ಹೊತ್ತು. ಹಾಂ ಸರಿ.
ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್ ಡಬಲ್ ಸ್ಟಾರ್ ರೈಸ್ ಡೈಲಿ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕಾವ್ಯಾಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಏನಾಗಬೇಕು, ಒಂದು ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸಿ ನಂತರ ಆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನಮಸ್ಕಾರ. ಹಲೋ ಹಲೋ, ಹೇಳಿ ಹೇಳಿ ಹೇಳಿ, ಧ್ವನಿ ಕೇಳಿಸ್ತಾ ಉಂಟು, ಮಾತಾಡಿ. ನಮಸ್ತೆ, ನಾನು ದಿವ್ಯಾಧರ್ ಶೆಟ್ಟಿ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಹೇಳಿ 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 ದಿನಕರ್ ಶೆಟ್ಟಿ. ಸರ್, ಕಾವ್ಯಾಳ ಪ್ರಕರಣ ಈಗ ಬಹುಶಃ ಎಲ್ಲ ಕಡೆಯಲ್ಲೂ ಸುದ್ದಿ ಆಗ್ತಾ ಇದೆ. ಅದಕ್ಕೆ ಒಂದು ಮಟ್ಟದ ವಿರೋಧ ಮತ್ತೆ ಆಳ್ವಾಸ್ನ ಪರವಾಗಿ ಮಾತಾಡುವವರು ಅನ್ನುವಂತ ಇನ್ನೊಂದು ಬಣ ಎನ್ನುವ ಹಾಗೆ ಮಾತಾಡ್ತಾ ಇದ್ದಾರೆ. ಹೌದು, ನಾನಿಲ್ಲಿ ಖಂಡಿತವಾಗ್ಲೂ ನ್ಯಾಯದ ಪರವಾಗಿ ಮಾತಾಡ್ತಾ ಇದ್ದೇನೆ. ಅದು ಹೆಚ್ಚಿನವರಿಗೆ ಆಳ್ವಾಸ್ನ ಪರವಾಗಿ ಕಂಡ್ರೆ ಅದಕ್ಕೆ ನನ್ನ ಆಕ್ಷೇಪವೇನೂ ಇಲ್ಲ. ಒಂದಂತೂ ಸ್ಪಷ್ಟಪಡಿಸ್ತೇನೆ, ಆಳ್ವಾಸ್ನಲ್ಲಿ ಅಥವಾ ಅಲ್ಲಿನ ವಿದ್ಯಾರ್ಥಿಗಳನ್ನ ಹತ್ತಿರದಿಂದ ಹೋಗಿ ನೋಡಿರುವ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ಕಾವ್ಯಾಳದ್ದು ಕೊಲೆ ಅಂತ ಹೇಳ್ತಾ ಇರುವಂತ ಒಂದು ವರ್ಗ ಏನಿದೆ ಅಥವಾ ಅದರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಮಾಡುವಂತವ್ರು ಏನಿದ್ದಾರೆ, ಕಳೆದ ಒಂದು 2 ದಿವಸಗಳಿಂದ ಅದರ ಬಂಡ ಸಂಪೂರ್ಣವಾಗಿ ಬದಲಾಯಿಸಿ ಸಂಪೂರ್ಣವಾಗಿ ನುಡಿಸಿರಿ ವಿರಾಸತ್ಗಳನ್ನೇ ಟಾರ್ಗೆಟ್ ಆಗಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ನಾನಿಲ್ಲಿ ಹೇಳ್ತಾ ಇರೋದು, ಆಳ್ವರನ್ನ ಟಾರ್ಗೆಟ್ ಮಾಡುವಂತಹ ಒಂದು ಬಣ, ಅದು ನುಡಿಸಿರಿ ವಿರಾಸತ್ತನ್ನ ವಿರೋಧಿಸುವಂತ ಬಣ ಇರಬಹುದು ಅಥವಾ ಕ್ರಿಶ್ಚಿಯನ್ ಸೊಸೈಟಿಯ ಒಂದು ವರ್ಗ ಇರಬಹುದು, ಅಥವಾ ನಾನು ಅದನ್ನ ಹೇಳ್ತಾ ಇಲ್ಲ. ಎಜುಕೇಶನ್ ಸೊಸೈಟಿ ಹಿಂದೆ ಖಂಡಿತವಾಗ್ಲೂ ಇದೊಂದು ಲಾಬಿ ಕೆಲಸ ಮಾಡ್ತಾ ಇದೆ. ಇಲ್ಲದಿದ್ದ ಪಕ್ಷದಲ್ಲಿ ಆಳ್ವರು ಮಾಡಿದಂತಹ ಒಳ್ಳೆ ಕೆಲಸ ಮತ್ತೆ ಈ ಕಾವ್ಯ ವಿಷಯದಲ್ಲಿ ಆಳ್ವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಯಾವ ತನಿಖೆಗೂ ತಾನು ಸಿದ್ಧ, ಬೇಕಾದ್ರೆ ಪ್ರವೀಣ್ ಪೂಜಾರಿ ಅವರನ್ನು ಬೇಕಾದ್ರೆ ಮಂಪೂರ್ವ ಪರೀಕ್ಷೆ ಒಳಪಡಿಸ್ಲಿ, ನನ್ನನ್ನು ಬೇಕಾದ್ರೂ ಮಾಡ್ಲಿ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ಮೇಲೆ ಮತ್ತೆ ಅವರನ್ನ ಮತ್ತೆ ಟಾರ್ಗೆಟ್ ಮಾಡ್ತಿರೋದ್ರ ಹಿಂದೆ ಇರುವಂತಹ ಯಾವ ಷಡ್ಯಂತ್ರ ಅನ್ನೋದನ್ನ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಟ್ಟದಲ್ಲಿ ಅವ್ರ ಮೇಲೆ ಒಂದು ರೀತಿಯ ಆರೋಪದ ಸುರಿಮಳೆ ಸುರಿಸ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇರೋದು ಸರ್, ಆಳ್ವರನ್ನ ಈ ರೀತಿ ಟಾರ್ಗೆಟ್ ಮಾಡ್ತಾ ಇರೋದಕ್ಕೆ ಕಾರಣವಾದ್ರು ಏನು? ಇಲ್ಲಿ ಕೇಳ್ತಾರೆ, ನಾನು ಆಳ್ವರ ದ್ವೇಷಿ ಅಲ್ಲ ಅಂತ ಹೇಳ್ತಾರೆ, ನಾವು ನುಡಿಸಿದ ವಿರೋಧಿಗಳಲ್ಲ ಅಂತ ಹೇಳ್ತಾರೆ, ಕಾವ್ಯಾಳ ಮನೆಯವರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾರೆ. ಖಂಡಿತವಾಗ್ಲು ಸರ್ ನಾವು ಹೇಳ್ತಾ ಇದ್ದೀವಿ, ಖಂಡಿತ ತನಿಖೆ ಆಗ್ಬೇಕು. ಯಾಕೆ ತನಿಖೆ ಆಗ್ಬೇಕು ಕೇಳಿದ್ರೆ, ಕಾವ್ಯಾಳಿಗೆ ಹೇಗೆ ನ್ಯಾಯ ಸಿಗ್ಬೇಕು, ಆಳ್ವರ್ಗೂ ನ್ಯಾಯ ಸಿಗ್ಬೇಕು. ಸುಮ್ಮನೆ ಆರೋಪ ಮಾಡೋದಲ್ಲ ಆಳ್ವರ ಮೇಲೆ, ಆಳ್ವರಿಗೂ ನ್ಯಾಯ ಸಿಗ್ಬೇಕು. ಸುಮ್ಮನೆ ಹೇಳಿದ ತಕ್ಷಣ ಆಳ್ವರನ್ನ ಎಷ್ಟೋ ಜನ ಇವತ್ತು ಆಳ್ವರ ಬಗ್ಗೆ ಖಂಡಿತವಾಗ್ಲಿ ಈಗ ಏನು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇರೋದು ಬಹಳ ಕಡಿಮೆ ಜನ. ಅದಕ್ಕಿಂತ ಹೆಚ್ಚು 26,000 ಜನ ಮಕ್ಕಳ ಪೇರೆಂಟ್ಸ್ ಆಳ್ವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಮೊನ್ನೆ ಯಾರು ಹೇಳ್ತಾ ಇದ್ರು, ಎಷ್ಟು ಜನರಿಗೆ ಎಜುಕೇಶನ್ ಕೊಟ್ರೆ ಫೀಸ್ ತಗೊಳ್ಳೋದಿಲ್ವ ಅಂತ. ಎಷ್ಟು ಫೀಸ್ ತಗೊಳ್ತಾ ಇದ್ದಾರೆ ಸ್ವಾಮಿ? ಆಳ್ವರು ಯಾವತ್ತು ಕಮರ್ಷಿಯಲ್ ದೃಷ್ಟಿಯಲ್ಲಿ, ವ್ಯವಹಾರದ ದೃಷ್ಟಿಯಲ್ಲಿ ಅಥವಾ ಬಂಡವಾಳದ ದೃಷ್ಟಿಯಲ್ಲಿ ಯಾವತ್ತು ಆಳುವ ಸಂಸ್ಥೆಯನ್ನು ಕಟ್ಟಿಲ್ಲ. ಅದನ್ನ ಕಟ್ಟುವಂತಹ ಅನಿವಾರ್ಯತೆ ಕೂಡ ಅವ್ರಿಗಿಲ್ಲ. ಆಳ್ವರೊಬ್ರು ಮೂಡುಬಿದ್ರೆಯಲ್ಲಿ ಇಲ್ಲದಿದೆ ಹೋಗಿದ್ರೆ ಅಥವಾ ಆಳ್ವರಂತವರು ವಿದ್ಯಾಸಂಸ್ಥೆಯನ್ನು ಅಲ್ಲಿ ಕಟ್ಟದೆ ಹೋಗಿದ್ರೆ ಅಂತಹ ಒಂದು ಊರಿನಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಅಥವಾ ಬೇರೆ ಯಾವುದೇ ಒಂದು ಸೌಲಭ್ಯಗಳು ಖಂಡಿತ ಸಿಗ್ತಾ ಇರಲಿಲ್ಲ. ನನ್ನ ಆಕ್ಷೇಪ ಇರೋದು, ದಯವಿಟ್ಟು ಕಾವ್ಯಾಳ ಬಗ್ಗೆ ತನಿಖೆ ಆಗ್ಲಿ. ಅವಳ ಸಾವಿನ ಬಗ್ಗೆ ಊಹಾಪೋಹ ಏನಿದೆ ಅದು ಕರೆಕ್ಟ್ ಆಗಿ ಪೊಲೀಸ್ ತನಿಖೆಯಿಂದ, ಕಾನೂನಿನಿಂದ ತೀರ್ಮಾನ ಆಗುತ್ತೆ. ಯಾಕಂದ್ರೆ ಭಾರತದ ಸಂವಿಧಾನದಲ್ಲಿ ನಮ್ಗೆ ನಂಬಿಕೆ ಇದೆ, ಕಾನೂನಿನ ಮೇಲೆ ನಮ್ಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಅದಕ್ಕೆ ಸ್ಪಷ್ಟವಾದಂತ ಇದಾಗ್ಲಿ. ಇದು ಜಾತಿಯ ತಿರುವನ್ನು ಕಂಡುಕೊಳ್ಳೋದು, ಎಲ್ಲ ಆಳ್ವಸ್ನಲ್ಲಿ ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ರು. ಆಳ್ವರ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡುವ ಮೊದಲು, ನಾಳೆ ಆರೋಪ ಮುಕ್ತರಾದ ತಕ್ಷಣ ಈ ಎಷ್ಟು ಜನ ಬಂದು ಆಳ್ವರ ಹತ್ರ ಕ್ಷಮೆ ಕೇಳ್ತಾರೆ? ಖಂಡಿತವಾಗ್ಲೂ ಆಳ್ವರ ಹೇಳಿದ್ದಾರೆ ಮೊನ್ನೆ, ಎಲ್ಲಾದ್ರೂ ಕಾವ್ಯಾಳ ಮೇಲಿನ ಆರೋಪ ಮಾಡ್ತಾ ಇರೋದು ಸಾಬೀತಾದ್ರೆ ಖಂಡಿತವಾಗ್ಲೂ ಯಾರು ಆರೋಪಿ ಇದ್ದಾರೋ ಅವರಿಗೆ ಆಳ್ವಸ್ನ ಒಳಗಡೆ ಬರ್ಲಿಕ್ಕೆ ಬಿಡೋದಿಲ್ಲ ನಾನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ನಾನ್ ಕೇಳ್ತಾ ಇರೋದು, ಆರೋಪ ಮಾಡ್ತಾ ಇರುವಂತ ಜನ ಇದ್ದಾರಲ್ಲ, ಅವರು ಎಲ್ಲಾದ್ರೂ ಆರೋಪ ಅಲ್ಲ ಅಂತ ಆದ್ರೆ ಆಳ್ವರು ಅದನ್ನ 100% ನನ್ಗೆ ನಂಬಿಕೆ ಇದೆ. ನನಗಲ್ಲ, ಅಲ್ಲಿ ಇರುವಂತ 26,000 ಜನ ಮಕ್ಕಳಿಗೂ ಅವರ ಪೇರೆಂಟ್ಸ್ಗೂ ನಂಬಿಕೆ ಇದೆ. ಆ 26,000 ಜನರ ಎದುರುಗಡೆ ಬಂದ್ಕೊಂಡು ಈ ಆರೋಪ ಮಾಡ್ತಾ ಇರುವಂತಷ್ಟು ಒಂದು ವರ್ಗ ಏನಿದೆಯಲ್ಲ, ಆ ವರ್ಗದವರು ಬಂದು ಕ್ಷಮೆ ಕೇಳ್ತಾರೆ ಅವ್ರ ಎದುರುಗಡೆ. ಧನ್ಯವಾದ. ಪಾಯಿಂಟ್ ಅರ್ಥ ಆಯ್ತು. ಧನ್ಯವಾದ ಕರೆ ಮಾಡಿದಾಗ. ಅಲ್ಲ, ಖಂಡಿತ ಇವರ ಮಾತು ನಿಜ ಆಗ್ಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಆದ್ರೆ ಹಿಂದೂ ಮಹಾಸಭಾ ಯಾವತ್ತು ವಿರೋಧಿಸಬೇಕೆಂಬ ದೃಷ್ಟಿಕೋನದಲ್ಲಿ ವಿರೋಧ ಮಾಡ್ತಾ ಇಲ್ಲ. ಇವರವರು ಅನೇಕ ಸೋಷಿಯಲ್ ಮೀಡಿಯಾ ಮತ್ತೊಂದು ಮಗದೊಂದು ಹೇಳಿದರು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಎಲ್ಲವನ್ನು ನಾನು ಐಡಿ ಕೊಡ್ತೇನೆ, ನಾನು ಯಾವತ್ತು. ಆದರೆ ಆ ವಿರೋಧ ಬಂದಿರೋದಕ್ಕೆ ನಾನು ಕಮೆಂಟ್ಸ್ ಹಾಕಿದ್ದೇನೆ ವಿನಃ ನಾನು ಅವರ ಪರವಾಗಿ ವಿರೋಧ ಮಾತಾಡಿದವನಲ್ಲ. ಎಲ್ಲ ವಿಚಾರಗಳು ಸರಿ, ಅನೇಕ ಜನರಿಗೆ ಅವರು ಅನ್ನದಾತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ, ಅದನ್ನು ಒಪ್ಕೊಳ್ಳೋಣ. ಎಷ್ಟು ಜನರಿಗೆ ವಿದ್ಯಾದಾತರಾಗಿದ್ದಾರೆ ಅದನ್ನು ಕೂಡ ನಾವು ಒಪ್ಕೊಳ್ಳೋಣ. ಎಲ್ಲ ಒಂದು ಕಡೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಅದನ್ನೇ ಮಾತಾಡುವಂಥದ್ದು. ತನಿಖೆಯನ್ನ ಮಾಡಿ ಸತ್ಯಾಸತ್ಯತೆ ಹೊರಬರಲಿ. ಏನು ತನಿಖೆ ಆಗ್ತಾ ಉಂಟಲ್ಲ, ಅದನ್ನೇ ಅಲ್ಲ, ಏನು ನಾವು ಈಗ ಅವಳು ಸತ್ತು ಇವತ್ತಿಗೆ 11ನೇ ದಿನ ನಾವು ಮಾತಾಡೋದಿದ್ರೆ 11ನೇ ದಿನದಲ್ಲೇ ಮುಂಚೆನೆ ಮಾತಾಡ್ಬೋದಿತ್ತು. ನಾವು ಎಲ್ಲವನ್ನು ನೋಡಿಕೊಂಡು ತನಿಖೆಗೆ ಪೂರಕವಾಗಿರುವ ವಿಚಾರ, ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ಬಂದಿರುವ ಕೆಟ್ಟ ಅಭಿಪ್ರಾಯಗಳನ್ನೆಲ್ಲ ಹೋಗಲಾಡಿಸುವ ದೃಷ್ಟಿಯಲ್ಲಿ. ಯಾಕಂದ್ರೆ ನಾನು ಆವಾಗಲೇ ಹೇಳಿದೆ, ಯಾಕಂದ್ರೆ ನಾನೊಬ್ಬ ಹಿಂದುವಾಗಿ ನನಗೆ ಎಲ್ಲವನ್ನ ತಿಳ್ಕೊಳ್ಳುವಂತ, ನಾನು ಅದರೊಳಗೆ
ಸ್ಪಷ್ಟವಾಗಿದೆ, ನನ್ನ ಜವಾಬ್ದಾರಿತವಾಗಿ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ಒಂದು ರಾಜ್ಯದ ಹಿಂದೂ ಮಹಾಸಭಾದ ವಕ್ತಾರನಾಗಿ ನನಗೆ ಜವಾಬ್ದಾರಿ ಇದೆ. ಆದ್ರಿಂದ ಇದು ತನಿಖೆ ಆಗಲಿ, ನ್ಯಾಯಯುತವಾದ ಇದು ಹೊರಗೆ ಬರಲಿ. ಹಾಗಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆಯಲ್ಲಿ ನಮಗೂ ಆಗುತ್ತೆ ಪೊಲೀಸ್ ಇಲಾಖೆ ನ್ಯಾಯಯುತವಾದ ತನಿಖೆಯನ್ನು ಮಾಡಲಿಕ್ಕೆ ಅರ್ಹತೆ ಇದೆಯಾ ಎಂಬ ಒಂದು ಪ್ರಶ್ನೆ ನಾನಿಲ್ಲಿ. ಸರಿ ಜಯಪ್ರಕಾಶ್ ಶೆಟ್ಟಿ ಅವರು, ಹಾಗಾದ್ರೆ ಯಾಕೆ ಹೀಗೆ ಮೋನಾಳವರ ಮೇಲೆ ಟೀಕೆ ಮಾಡುವುದು ಅಥವಾ ಆರೋಪ ಮಾಡುವಂಥ ಟ್ರೆಂಡ್ ಯಾಕೆ ಸ್ಟಾರ್ಟ್ ಆಯಿತು ನಿಮ್ಗೆ ಅನಿಸ್ತಾ ಉಂಟು? ಇದ್ರ ಹಿಂದೆ ಅವರ ಷಡ್ಯಂತ್ರ ಉಂಟು ಅಂತ ಹೇಳಿದ್ರು. ನೀವು ನಿಮ್ಮ ಹಿತೈಷಿಗಳೊಂದಿಗೆ ಚರ್ಚೆ ಮಾಡುವಾಗ ಏನು ನಿಮ್ಗೆ ಏನು ಅನಿಸ್ತಾ ಉಂಟು ಹಾಗಿದ್ರೆ ಆ ಒಂದು? ಸರ್, ಇದು ಇಡೀ ಘಟನೆ ನಡೆದಿರುವಂಥದ್ದು 20ನೇ ತಾರೀಕು ಈ ಘಟನೆ ನಡೆದಿದೆ. ಆಕಸ್ಮಿಕವಾಗಿ ಅವಳ ಆತ್ಮಹತ್ಯೆ ಅಂತ ನಾವು ಹೇಳ್ತೀವಿ, ಈ ಘಟನೆ ನಡೆದಿದೆ. ಒಂದು 3-4 ದಿವಸ ಇದು ಸುದ್ದಿನೇ ಇರಲಿಲ್ಲ. ಕಳೆದ ಸೋಮವಾರದಿಂದ ಬಹುಶಃ ಇದು ಕಳೆದ ಒಂದು 4-5 ದಿವಸದಿಂದ ಈ ರೀತಿಯ ಚರ್ಚೆಗಳು ಈಗ ನಡೀತಾ ಇದೆ. ಅವರ ದುಃಖಕ್ಕೆ ಖಂಡಿತ ನಾನು ಹೇಳ್ತೇನೆ, ಕಾವ್ಯಾಳ ತಂದೆ ತಾಯಿಯ ದುಃಖ, ಅವರು ಕಳ್ಕೊಂಡಿರುವಂಥದ್ದು ತುಂಬಲಾರದ ನಷ್ಟ. ಇವತ್ತು ಆಳ್ವರ ಬಗ್ಗೆ ಬಹಳಷ್ಟು ಆರೋಪಗಳು ನಡೀತಾ ಇದೆ, ಬಹಳಷ್ಟು ಅವರ ಅವಹೇಳನ ಮಾಡುವಂಥದ್ದು ನಡೀತಾ ಇದೆ. ಬಟ್ ಆಳ್ವರ ಹತ್ರ ಶಕ್ತಿ ಇದೆ, ಅವರ ಹತ್ರ ದೇವರು ಕೊಟ್ಟಂಥ ಶಕ್ತಿ ಇದೆ, ಮತ್ತು ಇಡೀ ಸಮಾಜದ ಅವರ ಜೊತೆಗಿದೆ. ಆದರೆ ಇದರ ಹಿಂದೆ ನೀವು ಹೇಳಿದಾಗೆ ಬಹಳ ದೊಡ್ಡ ಒಂದು ಬೇಸರ ಕಾಡ್ತಾ ಇರುವಂಥದ್ದು, ಇವತ್ತು ಆಳ್ವ ಶಿಕ್ಷಣ ಪ್ರತಿಷ್ಠಾನ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ಶಿಕ್ಷಣದಲ್ಲಿ ಒಂದು ಟ್ರೆಂಡ್ ಅನ್ನು ಸೆಟ್ ಮಾಡಿರುವಂತಹ ಸಂಸ್ಥೆ. ತಮ್ಮ ಗಮನ ಕೂಡ ಬಂದಿರಬಹುದು, ಧರ್ಮೇಂದ್ರ ಅವರಿಗೆ ಕೂಡ ಅದು ಗಮನಕ್ಕೆ ಬಂದಿರಬಹುದು. ಸರ್, ಇವತ್ತು ನಾನು 2002ನೇ ಇಸ್ವಿಯಿಂದ ಈ ಸಂಸ್ಥೆಯನ್ನು ನೋಡ್ತಾ ಇದ್ದೇನೆ. ಒಂದು ಫ್ರೀ ಎಜುಕೇಶನ್ ಅನ್ನುವಂಥ ಒಂದು ಕಾನ್ಸೆಪ್ಟಿಗೆ ಒಂದು ಬಹಳ ದೊಡ್ಡ ಒಂದು ಮಗುಲನ್ನು ತಂದು ಕೊಟ್ಟಿರುವಂಥವ್ರು ಆಳ್ವರು. ಇವತ್ತು ಬಹುಶಃ ರಾಜ್ಯದ ಅನೇಕ ಕಾಲೇಜುಗಳು ಆಳ್ವರನ್ನು ಅನುಸರಿಸ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ಇರಬಹುದು, ನಮ್ಮಲ್ಲೂ ಕೂಡ 90% ಮೇಲಿನವರೆಗೆ ನಾವು ಶಿಕ್ಷಣ ಫ್ರೀ ಕೊಡ್ತೀವಿ, ಈ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಅನ್ನು ನಾವು ಪೇಪರಲ್ಲಿ ದಿನನಿತ್ಯ ನೋಡ್ತೇವೆ. ಒಂದು. ಎರಡನೇದು ಸರ್, ಸಾಂಸ್ಕೃತಿಕ ಪರಂಪರೆಗೆ ಒಳಪಟ್ಟಂತೆ ಒಂದು ಸಾಂಸ್ಕೃತಿಕ ಒಂದು ಟ್ರೆಂಡ್ ಅನ್ನು ಕೂಡ ಆಳ್ವರು ನಮ್ಮ ಜಿಲ್ಲೆನಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಎಬ್ಬಿಸಿದಂಥವ್ರು ಡಾಕ್ಟರ್ ಮೋನಾಳು ಅವರು. ಈ ರೀತಿಯ ಬೇರೆ ಬೇರೆ ಒಂದು ಟ್ರೆಂಡ್ ಸೆಟ್ಟರ್ ಅಂತ ಅವರನ್ನು ಹೇಳ್ಬೋದು ಸರ್. ಈಗ ಈ ಘಟನೆಗಳು ನಡೆದಿದೆ, ಬೇಕಾದಷ್ಟು ಚರ್ಚೆಗಳು ಇಡೀ ರಾಜ್ಯದಲ್ಲಿ ಇಮೇಜ್ ಹಾಳು ಮಾಡಲಿಕ್ಕೆ ಪ್ರಯತ್ನ ಇರಬಹುದೇನೋ ಅಂತ ಕೆಲವೊಮ್ಮೆ ಅನ್ನಿಸ್ತಾ ಇದೆ ಸರ್. ಯಾಕೆಂತ ಹೇಳಿದ್ರೆ ಇದರಲ್ಲಿ ಸಂಶಯ ಪಡುವಂತ ವಿಚಾರಗಳೇ ಇಲ್ಲ ಸರ್. ನಾವು ಹತ್ತಿರದಿಂದ ನೋಡಿದ್ರಿಂದಾಗಿ ನಾನು ಹೇಳ್ತಾ ಇದ್ದೇನೆ, ಇವಾಗ ಇದರ ವಿಚಾರದಲ್ಲಿ ಕಳಕಳಿ ಇಟ್ಕೊಂಡು ಕಾವ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಅಂದ್ಕೊಂಡು ಹೋರಾಟ ಮಾಡ್ತಿರುವಂತಹ ಅನೇಕ ಜನ ಜವಾಬ್ದಾರಿತರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಒಂದು ಬಾರಿ ಬಂದು ಸ್ಥಳಕ್ಕೆ ಬಂದು ಏನಾಗಿದೆ, ಕಾವ್ಯಳ ಸ್ನೇಹಿತರಿದ್ದಾರೆ, ಕ್ಲಾಸ್ಮೇಟ್ಸ್ ಇದ್ದಾರೆ, ರೂಮ್ಮೇಟ್ಸ್ ಇದ್ದಾರೆ, ಅನೇಕ ಜನ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ಸ್ ಇದ್ದಾರೆ, ಪ್ರಿನ್ಸಿಪಾಲ್, ಒಮ್ಮೆ ಬಂದು ಸಹಜವಾಗಿ ಬಂದು ವಿಚಾರಿಸಬಹುದು. ಪೊಲೀಸರ ತನಿಖೆ ಒಂದು ಭಾಗ ಸರ್, ಅದರ ಜೊತೆಗೆ ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳವನಾಗಿ ಒಂದು ಮೇಲ್ನೋಟಕ್ಕೆ ಏನು ಸತ್ಯ ಅಂತ ತಿಳ್ಕೊಂಡು ಆಮೇಲೆ ಮಾತನಾಡಿದ್ರೆ ಅದಕ್ಕೆ ಹೆಚ್ಚು ತೂಕ ಇರುತ್ತೆ, ಹೆಚ್ಚು ಬೆಲೆ ಇರುತ್ತೆ ಅಂತ ನನ್ಗೆ ಅನಿಸುತ್ತೆ. ಒಂದು ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ 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 ಹಲೋ. ಓಕೆ, ಬಹುಶಃ ಕರೆಯನ್ನು ಮತ್ತೆ ಸ್ವೀಕರಿಸಿದ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಮುಂದುವರೆದಂತೆ ಸರ್, ಒಂದೇ ನಿಮಿಷ, ಮೊನ್ನೆ ಇದಕ್ಕೆ ಹೋರಾಟವನ್ನು ಮುಂಚೂಣಿಗೆ ಎತ್ಕೊಂಡು ಕೈಗೊತ್ಕೊಂಡಂತ ಈಗ ರೊಜಾರಿ ಅವರು ಇದ್ದಾರೆ. ಮೊನ್ನೆ ಕೂಡ ನಾನು ಅವರನ್ನು ಪ್ರಶ್ನೆ ಮಾಡಿದೆ, ನೀವು ಮಾಧ್ಯಮಗಳ ಮುಂದೆ ಹೋಗಿದ್ದೀರಿ, ಖಂಡಿತ ನಮ್ದು ಆಕ್ಷೇಪ ಇಲ್ಲ, ನೀವೊಬ್ಬರು ಸಾಮಾಜಿಕ ಹೋರಾಟಗಾರರಾಗಿ ಈ ಘಟನೆ ನಡೆದ ತಕ್ಷಣಕ್ಕೆ ಒಮ್ಮೆ ಬಂದು ಏನಾಗಿದೆ ಕಾವ್ಯಳಿಗೆ ಅಂತ ಒಂದು ವಿಚಾರಿಸಬಹುದಿತ್ತು ಅಂತ ನಾನು ಕೇಳಿದೆ. ಆಗ ಅವರದ್ದು ಸರಿಯಾದ ಉತ್ತರ ಬರಲಿಲ್ಲ. ಈಗ ಮಾಧ್ಯಮಗಳಿಗೆ ಹೋಗಿ ಎಲ್ಲ ಗೊಂದಲಗಳನ್ನು ಎಬ್ಬಿಸಿ ಆಮೇಲೆ ನ್ಯಾಯ ಅನ್ಯಾಯ ಅನ್ನೋ ತೀರ್ಮಾನ ಆಗೋದಕ್ಕಿಂತ ಇದೆಲ್ಲ ಗೊಂದಲಗಳು ನಿರ್ಮಾಣ ಆಗೋ ಮೊದಲೇ ಏನು ಸತ್ಯ ಇರಬಹುದು ಅಂತ ಒಂದು ತಿಳ್ಕೊಂಡು ಮತ್ತೆ ಹೋರಾಟಕ್ಕೆ ಹೊರಟ್ರೆ ಆಗ ನಾವು ಡೌಟ್ ಪಡುವಂತ ವಿಷಯ ಬರೋದಿಲ್ಲ. ಹಲೋ, ನಮಸ್ಕಾರ. ಹಲೋ ಸರ್, ನಮಸ್ತೆ. ಹೇಳಿ. ನಮಸ್ತೆ ಸರ್, ನಿಮ್ಮ ಸರ್, ನಾನು ನಿರಂಜನ್ ಕಟ್ಲಾರು ಅಂತ. ಹೇಳಿ ಕಿರಣ್ ಅವರೇ, ಹೇಳಿ. ಸರ್, ನನಗೆ ಈ ಘಟನೆ 2 ರೀತಿಯಿಂದ ನೋವಾಗಿದೆ ಸರ್. ಒಂದು, ತಂಗಿ ಕಾವ್ಯಳ ಸಾವಾಗಿದೆ. ಸರಿ, ಹೌದು, ನಿಜ. ಇನ್ನೊಂದು, ಆ ಸಾವನ್ನು ಹಿಡಿದುಕೊಂಡು ನಮ್ಮ ನೀತಿಗಳು ನೆಗೆಟಿವ್ ಪಾಯಿಂಟ್, ಒಂದು ಕಾಲೇಜಿನ ಬಗ್ಗೆ ನೆಗೆಟಿವ್ ಆಗಿ ತೋರಿಸ್ತೇವೆ. ಈಗ ನೀತಿಗಳು ಏನ್ ಮಾಡ್ಬೇಕಿತ್ತು, ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡನ್ನೂ ತೋರಿಸ್ಬೇಕಿತ್ತು. ಬಟ್ ಇದು ಏನ್ ಮಾಡ್ತಿದೆ ಅಂದ್ರೆ, ಅಂತ ಒಂದು ಪ್ರಸಿದ್ಧವಾದ ಕಾಲೇಜಿನ ಹೆಸರನ್ನು ಕೆಡಿಸೋಕೆ ನೋಡ್ತಿದೆ. ಅದು ಖಾಲಿ ನೀತಿಗೆ ಅದರ ಹಿಂದೆ ಏನೋ ಬೇಡ ಕಾಣದ ಕೈಗಳು ಇವೆ ಅಂತ ನನ್ನ ಪ್ರಕಾರ ಅನಿಸ್ತಿದೆ ಸರ್. ಓಕೆ, ಸರಿ, ಧನ್ಯವಾದ. ಹಾಗಾಗಿ ನಾನು ಹೇಳೋದಿಷ್ಟೇ, ಯಾವುದೇ ಸುದ್ದಿ ಅಥವಾ ಏನೋ ಮಾಡೋಕ್ಕೆ ಮುಂಚೆ ಅದರ ಸರಿಯಾಗಿ ಅದನ್ನು ನೋಡ್ಕೋಬೇಕು. ಕರೆಕ್ಟ್, ಎಸ್, ನಾವು ಎಗ್ರಿ ಆಗ್ತದೆ, ಅದಕ್ಕೆ ನಮ್ಮ ಸಂಶಯನೇ ಇಲ್ಲ. ನಾವು
ಒಬ್ಬರನ್ನೇ ಕೂತ್ಕೊಳ್ಳಿಸಿ ಅಥವಾ ಅಭಿಪ್ರಾಯ ಕೇಳುವಾಗಲಿ ಅಥವಾ ಒಂದೇ ರೀತಿಯಲ್ಲಿ ಫೋಕಸ್ ಮಾಡಲಿಲ್ಲ. ಸತ್ಯ ಹೊರಗೆ ಬರಬೇಕು ಒಂದು ಕಡೆ, ಆದರೆ ನ್ಯಾಯ ಸಿಗಬೇಕು ಇನ್ನೊಂದು ಮತ್ತೊಂದು ಕಡೆ. ಮತ್ತು ಯಾರ ಮೇಲೆ ಕೂಡ ನಾವು ನಮ್ಮ ಮನಸ್ಸಿಗೆ ಬಂದ ಹಾಗೆ ಟೀಕೆ ಮಾಡೋದು, ದೂಷಣೆ ಮಾಡೋದನ್ನು ನಿಲ್ಲಿಸುವಂಥ ಪ್ರಕ್ರಿಯೆ ಆಗಬೇಕು. ಖಂಡಿತವಾಗಿ ಕಾವಳಿಗೆ ನ್ಯಾಯ ಸಿಗಲೇಬೇಕು, ಅವಳ ಆತ್ಮಗೆ ನಾನು ಸಿಗಲೇಬೇಕು, ಅದ್ರಲ್ಲಿ ಸಂಶಯನೇ ಇಲ್ಲ. ಧರ್ಮೇಂದ್ರ, ಹಾಗಾದರೆ ನೀವು ಎಲ್ಲಿಂದ ನಿಮಗೆ ಈಗ ಅದು ಸಂಶಯ ಅಂತ ಅನಿಸ್ತಾ ಉಂಟು, ಓಕೆ, ಅಥವಾ ಆತ್ಮಹತ್ಯೆ ಅಗ್ರಿ ಆಗ್ತೀರಾ? ಹಾಗಾದರೆ ಇದು ಆತ್ಮಹತ್ಯೆ ಅಂತ ಹೇಳಲಿಕ್ಕೆ ನಿಮ್ಮ ಸಂಘಟನೆಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀರಾ? ಅಥವಾ ಸ್ಟಿಲ್ ನೀವು ಪೊಲೀಸರ ಈ ವರದಿ ಆಗ ನೀವು ಒಂದು ಲಾಸ್ಟ್ ಅಂತ ಹೇಳಿದ್ರಿ, ಪೊಲೀಸರ ಮೇಲೆ ನಮಗೆ ಡೌಟ್ ಇದೆ, ಅರ್ಹತೆ ಬಗ್ಗೆ ಡೌಟ್ ಇದೆ ಅಂತೇಳಿ. ಸೊ ಅದು ಬರಬೇಕಾದ್ರೆ ಪೊಲೀಸರ ಅರ್ಹತೆ ಅಲ್ಲ, ಪೊಲೀಸರ ತನಿಖೆಯ ಅರ್ಹತೆ ಅಂತ ನಾನು ಹೇಳ್ತೇನೆ. ಪೊಲೀಸರ ಅರ್ಹತೆ ಅಂತ ಹೇಳಿದ್ರೆ ಅದು ದೊಡ್ಡ ಮಾತಾಗಿದೆ. ತನಿಖೆ ಅರ್ಹತೆ ಅಂದ್ರೆ ಈ ಪರ್ಟಿಕ್ಯುಲರ್ಲಿ ಈ ಸಬ್ಜೆಕ್ಟ್, ಈ ಒಂದು ವಿಷಯದ ಬಗ್ಗೆ ನಾನು ಪೊಲೀಸರ ತನಿಖೆಯ ಬಗ್ಗೆ ನನಗೆ ಸಂಶಯ ಇದೆ. ಯಾಕೆಂದ್ರೆ ಯಾವುದೇ ಒಂದು ತನಿಖೆಗೆ ನ್ಯಾಯಯುತವಾದ ನ್ಯಾಯ ದೊರಕಿಸಿಕೊಡ್ಬೇಕಾದ್ರೆ ಕೇವಲ ಒಂದು ಆಂಗಲ್ ಅನ್ನು ಹಿಡ್ಕೊಂಡು ಹೋಗುದಂತದಲ್ಲ. ಈಗ ನಾನು ಕೇಳ್ತೇನೆ, ಮೋಹನ್ ಆಳ್ವರನ್ನ ತನಿಖೆ ಒಳಪಡಿಸಿಲ್ಲ, ಏನು ದೈಹಿಕ ಶಿಕ್ಷಣ ತರಬೇತಿದಾರರಿದ್ದಾರೆ ಅವ್ರನ್ನ ಯಾವುದೇ ತರದ ಕೇವಲ ಒಂದು ಉಸಿರುಗಟ್ಟಿ ಸತ್ತಿದೆ ಎಂಬ ಒಂದು ವರದಿಯ ಮೇಲೆ ಅದನ್ನು ಆತ್ಮಹತ್ಯೆ ಅಂತ ನೀವು ಹೇಳ್ತೀರಾ, ಆದರೆ ನೀವೇ ಫೈನಲ್ ಮೀಡಿಯಾದವರೇ ಫೈನಲ್ ಜಡ್ಜ್ಮೆಂಟ್ ಕೊಟ್ಟಂಗಾಗತ್ತೆ ನನಗೆ. ನಾವು ಒಪ್ಲಿಕ್ಕೆ ತಯಾರಿಲ್ಲ. ಏನಾಗಿದೆ ಈಗ ನನ್ನ ಮಿತ್ರರು ಹೇಳಿದ್ರೆ ಹೌದು, ನಮಗೂ ಆಶೆ ಇದೆ, ಮೋಹನ್ ಆಳ್ವರು ಇದರೊಳಗೆ ನಿಸ್ಸಂಶಯವಾಗಿ ಇದರಿಂದ ಹೊರಗೆ ಬರಬೇಕಂತ ನಾವು ಆಶೆ ಪಡುವವರೇ. ಆದರೆ ಇಷ್ಟು 26,000 ಏನೋ ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ನಾವು ಮಾತಾಡುವಾಗ ಇವರು ಹೇಳಿದ ಅಂಕಿಅಂಶದ ಪ್ರಕಾರ ನಮಗದು ಜವಾಬ್ದಾರಿ ಇದೆ. ಆ ಮಕ್ಕಳ ಭವಿಷ್ಯತ್ತು ಮುಂದೆ ಕಾವ್ಯಳ ಥರನೇ ಆಗಬಾರದಲ್ಲೋ ಎಂಬ ಒಂದು ದೃಷ್ಟಿಕೋನದಿಂದ ನಾವು ತನಿಖೆಗೆ ಒಳಪಡಿಸಬೇಕು, ಎಲ್ಲರೂ ಆಡಬೇಕು. ಮಂಪರ್ ಪರೀಕ್ಷೆಗೆ ಒಪ್ತೀನಿ ಅಂತ ಹೇಳಿದ್ದಾರೆ ಅವರು, ಮಂಪರ್ ಪರೀಕ್ಷೆಗೆ ಕೊಡಿ ಅವ್ರನ್ನು ಮತ್ತು ತರಬೇತಿದಾರನು ಮತ್ತು ಉಳಿದ ಮಕ್ಕಳು. ಈಗ ನಾನು ಕೆಲವೊಂದು ಸಂಶಯಗಳನ್ನು ವ್ಯಕ್ತಪಡಿಸಿ ನನ್ನ ಮನೆಗೆ ಹೋದಾಗ ಅವರ ತಂದೆ ತಾಯಿ ಈ ಥರವನ್ನು ಹೇಳಿದರು. ಏನು ಇವಳಿಗೆ ಕಾವ್ಯಳಿಗೆ ಏನು ನಾನು ಹೇಳಿದರೆ ಇದು ತನಿಖೆಗೆ ತೊಂದರೆ ಆಗುತ್ತಾ ನನಗೆ ಗೊತ್ತಿಲ್ಲ, ಆದರೆ ಡೈರಿ ಬರೆಯುವ ಕೆಲವು ವಿಚಾರಗಳನ್ನು ನಾನು ಇಲ್ಲಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ತನಿಖೆಗೆ ತೊಂದರೆ ಆಗೋದಿದ್ರೆ ನಾನು ಅದನ್ನು ಪ್ರಸ್ತಾವ ಮಾಡೋದ್ರಿಂದ ತಪ್ಪಾಗುತ್ತೆ. ಆದರೆ ಒಂದು ನನ್ನ ಮಾತಿಂದ ಬಂದಿರೋದು, ತನಿಖೆ ಇವಳಿಗೆ ಕಾವ್ಯಳಿಗೆ ಡೈರಿ ಬರೆಯುವ ಅಭ್ಯಾಸ ಇದೆ ಅಂತ ಹೇಳಿದರು. ಬಟ್ ಆ ಡೈರಿಯಲ್ಲಿದೆ, ಯಾಕೆ ಅದನ್ನು ಮನೆಯವರಿಗೆ ಹಸ್ತಾಂತರ ಮಾಡಿಲ್ಲ? ಇಂಥದ್ದೆಲ್ಲ ಪ್ರಶ್ನೆಗಳು ಒಂದರ ಹಿಂದೆ ಒಂದರಾಗಿ ನನಗೆ ಅವ್ರ ಮನೆಯವರು ಹೇಳಿದರು. ನಾನು ಅದನ್ನು ಕೇಳುವಾಗ ನನಗೆ ಏನಿಸ್ತದೆ, ಎಲ್ಲೋ ಒಂದು ಕಡೆಯಲ್ಲಿ ತನಿಖೆಯ ಹಾದಿ ತಪ್ತಾ ಇದೆ. ನಾನಿಲ್ಲಿ ಮೋಹನ್ ಆಳ್ವರ್ನಾಗಲಿ ಅಥವಾ ಇನ್ಸ್ಟಿಟ್ಯೂಷನಲ್ಲಿ ಅಪಾದ ಅಥವಾ ಆರೋಪ ಸ್ಥಾನದಲ್ಲಿ ನಿಲ್ಲಕ್ಕೆ ಇಷ್ಟಪಡುವವನಲ್ಲ. ಅದು ಒಂದು ಕಡೆಯಲ್ಲಿ ತನಿಖೆ ತೀರ್ಮಾನ ಆಗಲಿ. ಯಾತಕ್ಕೆ ಈ ಥರದ ಕೆಲವೊಂದು ವಿಷಯಗಳನ್ನು ಮುಚ್ಚುಮರೆ ಮಾಡ್ತಾ ಇದ್ದೀರಿ? ಯಾಕೆ ಅದನ್ನು ಅಡಗಿಸ್ತಾ ಇರ್ತೀರಿ? ಇದು ಪೊಲೀಸರು ಅದನ್ನು ಯಾಕೆ, ಅದನ್ನು ಪೊಲೀಸರು ಉತ್ತರ ಕೊಡಬೇಕಾಗುತ್ತೆ. ಅಲ್ಲ, ಇದರಲ್ಲದೆ ಬಹಳಷ್ಟು ನಮ್ಮ ಆಶ್ಚರ್ಯ ಪಡುವಂಥದ್ದು ಮತ್ತು ನಾನು ಆಕ್ಷೇಪ ವ್ಯಕ್ತಪಡಿಸುವಂಥದ್ದು, ಈಗ ಏನು ಹೋರಾಟಗಾರರಿದ್ದಾರೆ ಎಲ್ಲರೂ ಕೂಡ ಮಾಧ್ಯಮದಲ್ಲೇ ಮಾತನಾಡ್ತಾ ಇದ್ದಾರೆ, ರಸ್ತೆಯಲ್ಲೇ ಮಾತನಾಡ್ತಾ ಇದ್ದಾರೆ, ಬಿಟ್ರೆ ಪೊಲೀಸ್ ತನಿಖೆ ಯಾವ ಪ್ರಗತಿಯಲ್ಲಿ ಉಂಟು ಅಂತ ಹೇಳಿ ವ್ಯಕ್ತಿಗತವಾಗಿ ನೋಡಿದಂಥವ್ರು ಯಾರೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ಸರ್ ಕೇಳಿದ್ರು ಮೋಹನ್ ಆಳ್ವರನ್ನು ತನಿಖೆ ಮಾಡಿದ್ದಾರೆ ಅಂತ ಹೇಳಿ, 100ಕ್ಕೆ 100 ಭಾಗ ತನಿಖೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲೆ ಈಗ ನೇರ ಆರೋಪ ಬಂದಿದೆ, ಪ್ರವೀಣ್ ಪೂಜಾರಿ. ಸೊ ಅವರನ್ನು ತನಿಖೆ ಅವರದ್ದು ನನಗೆ ಮಾಹಿತಿ ಬಂದ ಪ್ರಕಾರ ಕನಿಷ್ಠ ಒಂದು 4-5 ಬಾರಿ ಅವರು ಸ್ಟೇಷನ್ಗೆ ಕರ್ಕೊಂಡು ಬೇರೆ ಬೇರೆ ರೀತಿಯ ತನಿಖೆಗೆ ಒಳಪಡಿಸಿದ್ದಾರೆ. ಒಂದು. ಎರಡನೇದು ನಾಗೇಂದ್ರ ಸರ್, ನಾನು ನಿಮ್ಮ ಗಮನಕ್ಕೂ ಧರ್ಮೇಂದ್ರ ಅವರ ಗಮನಕ್ಕೂ ಮತ್ತು ಸಮಾಜದ ಗಮನಕ್ಕೂ ತರಲಿಕ್ಕೆ ಪಡುವಂಥದ್ದು ಒಂದು, ನಾನು ಪ್ರಾರಂಭದಲ್ಲಿ ಹೇಳಿದೆ, ಬಹಳ ದೊಡ್ಡ ಒಂದು ದುರ್ಘಟನೆ ನಡೆದು ಹೋಗಿದೆ, ಕಾವ್ಯಳ ದುರ್ಮರಣ ಆಗಿದೆ. ಇದರ ಜೊತೆಗೆ ಈಗ ಒಂದು ಕಡೆ ಮೋಹನ್ ಆಳ್ವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇರಲಿ, ಮೋಹನ್ ಆಳ್ವರಿಗೆ ನಾನು ಹಾಗೆ ಹೇಳಿದೆ, ಅವಳಿಗೆ ಬಹಳಷ್ಟು ಶಕ್ತಿ ಇದೆ, ಅವ್ರ ಹತ್ರ ಅಂತ ಒಂದು ವಿಲ್ ಪವರ್ ಇದೆ, ಅವರು ಇದರಿಂದ ಎದ್ದು ಬರ್ತಾರೆ, ಖಂಡಿತ ಅದರಲ್ಲಿ ಸಮಸ್ಯೆ ಇಲ್ಲ. ಆದರೆ ಪ್ರವೀಣ್ ಪೂಜಾರಿ ಒಬ್ಬರು ನಿರಪರಾಧಿ ವ್ಯಕ್ತಿ, ನಾನು ನೇರವಾಗಿ ಹೇಳ್ತೇನೆ, ನಾನು ಅವರ ಸ್ನೇಹಿತ. ನೀವು ಒಂದು ರೀತಿ ಪ್ರೆಜುಡೈಸ್ಡ್ ಅಂತ ಹೇಳಿದ್ರೆ ನಾನು ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿ, ಕಳೆದ 16 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ, ಸ್ವತಃ ಒಬ್ಬ ಕ್ರೀಡಾಪಟು, ಮತ್ತು ಕಳೆದ 10 ವರ್ಷಗಳಿಂದ ತನ್ನ ಎಲ್ಲವನ್ನು ಈ ಕ್ರೀಡೆಗೋಸ್ಕರ ದಾರಿ ಹಿಡಿತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ತನ್ನ ಕರ್ತವ್ಯ, ಅವರ ಒಬ್ಬರು ಸರ್ಕಾರಿ ಅಧಿಕಾರಿ ಅವರು, ಅದನ್ನು ಕೂಡ ಮಾಡಿಕೊಂಡು ಒಂದಷ್ಟು ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ರೂಪುಗೊಳಿಸುವಂತ ಕೆಲಸ, ಡಾಕ್ಟರ್ ಮೋಹನ್ ಆಳ್ವರ ಏನು ಸಾಮಾಜಿಕ ಕಾರ್ಯ ಇದೆ ಅದರಲ್ಲಿ ತನ್ನನ್ನು ತೊಡಗಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೂ ಒಂದು ಕುಟುಂಬ ಅನ್ನೋದಿದೆ. ಈ ರೀತಿ ದಿನನಿತ್ಯ ಅವರಿಗೆ ಫೇಸ್ಬುಕ್ ಅಲ್ಲಿ, ಮಾಧ್ಯಮದಲ್ಲಿ ಬೈಯುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡುವಂಥದ್ದು, ಇದು ಅವರ ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮ ಬೀಳ್ಬಹುದು? ನಾಳೆ ಇನ್ನೊಂದು ದುರಂತ ಆದ್ರೆ ಆಶ್ಚರ್ಯ ಆಗ್ಲಿಕ್ಕಿಲ್ಲ. ಹಾಗಾಗಿ ನಾನು ಸಮಾಜದ ಮುಂದೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಇದನ್ನು
ತಪ್ಪು ದಾರಿಗೆ ತಗೊಂಡು ಹೋಗೋದು ಬೇಡ. ತನಿಖೆ ಸರಿಯಾದ ರೀತಿಯಲ್ಲಿ ನಡೀಲಿ. ನಾಳೆ ಮೋಹನ್ ಆಳ್ವರು ಇದಕ್ಕೆ ಅಡ್ಡಿ ಬರ್ತಾ ಇದ್ದಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟವರು ಅಡ್ಡಿ ಬರ್ತಾ ಇದ್ದಾರೆ ಅಂತ ಹೋರಾಟ ಮಾಡೋಣ, ಖಂಡಿತ ಮಾಡೋಣ. ಆದರೆ ಒಬ್ಬ ವ್ಯಕ್ತಿ ಅಪರಾಧಿ ಅಂತ ಪ್ರೂವ್ ಆಗೋದ್ರ ಮೊದಲೇ ಅವನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವನನ್ನು ವೈಯಕ್ತಿಕವಾಗಿ ಅವಹೇಳನ ಮಾಡುವಂತದನ್ನು ಸಾಮಾಜಿಕ ಜವಾಬ್ದಾರಿ ಇರುವಂತವರು ನಿಲ್ಲಿಸಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ವೀಕ್ಷಕರ ಒಂದು ಅಭಿಪ್ರಾಯ ಸ್ವೀಕರಿಸೋಣ. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ಅಶ್ವಥ್ ಮೂಡಬಿದ್ರಿಂದ. ಹೇಳಿ ಸರ್, ಈಗ ದೇವಪ್ರಕಾಶ್ ಶೆಟ್ಟರ್ ಹೇಳಿದ ಹಾಗೆ ಇವತ್ತು ತನಿಖೆ ಒಳ್ಳೆ ಹಂತಗಳಲ್ಲಿ ಸಾಗ್ತಾ ಇದೆ ಸರ್. ಈಗ ನಾನು ಕ್ಯಾಂಪಸ್ ಇಂದ ಬಂದೆ, ಈಗಲೂ ಕೂಡ ಅಲ್ಲಿ ಸಂಬಂಧಪಟ್ಟ ಕಮಿಷನರ್ ಎಲ್ಲ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳುವ ಡೈರಿ ಮತ್ತೊಂದು ಇನ್ನೊಂದು ಏನಿದ್ರೂ ತನಿಖೆಯನ್ನು ಮಾಡ್ತಾರೆ. ಇವತ್ತು ನಾವೆಲ್ಲ ನ್ಯಾಯಾಂಗ ವ್ಯವಸ್ಥೆ ನಂಬಿದವರು, ಅದ್ರ ಮೇಲೆ ಇವತ್ತು ಇಡೀ ನಮ್ಮ ದೇಶ ಅದಕ್ಕೆ ನಾವು ನಂಬಿಕೆ ಇಟ್ಟಂತವ್ರು. ಅದ್ರ ಹಾದಿಲಾಗುತ್ತೆ. ಯಾರು ಸಂಸ್ಥೆ ಆಗ್ಲಿ ಅಥವಾ ನಮ್ಮ ಆಳ್ವರಾಗ್ಲಿ ಯಾರು ಅದಕ್ಕೆ ಅಡ್ಡಿಪಡಿಸ್ತಾ ಇಲ್ಲ, ಎಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸುಮ್ಮನೆ ಕುತ್ಕೊಂಡು ಮಾಧ್ಯಮದಲ್ಲಿ ಫೇಸ್ಬುಕ್ ಅಲ್ಲಿ ಅಲ್ಲಿ ಅಷ್ಟು ನಿಗೂಢ ಕೊಲೆ ಆಗಿದೆ ಹಾಗೆ ಈಗ ಸುಮ್ಮನೆ ಅಪಪ್ರಚಾರ ಮಾಡೋದಲ್ಲ. ಸಂಸ್ಥೆನ ನೋಡ್ಲಿ, ಇಲ್ಲಿ ಆಗೋ ಕೆಲಸವನ್ನ ನೋಡ್ಲಿ. ಎಷ್ಟು ಜನರಿಗೆ ಉಚಿತವಾಗಿ ಅನ್ನ ಹಾಕಿ ಶಿಕ್ಷಣ ಕೊಟ್ಟ ಸಂಸ್ಥೆ ಇದೆ. ಇವತ್ತು ಯಾರು ಸುಮ್ಮನೆ ಮಾತನಾಡೋದಕ್ಕಿಂತ ಸಂಸ್ಥೆ ನೋಡಿಕೊಂಡು ಮಾತನಾಡಿದ್ರೆ ಇಷ್ಟು ಜನ ಕಲಿತ ವಿದ್ಯಾರ್ಥಿಗಳಿಗೆ ಅದು ಗೊತ್ತುಂಟು. ಯಾರು ಮೆಚ್ಚುವಂತ ಕೆಲಸ ಅಲ್ಲ ಇದು. ಇನ್ನು ಅದೇನು ಕೊಲೆ ಆಗಿದೆ, ಆತ್ಮಹತ್ಯೆ ಅಂತ ಹೇಳ್ತಾರೆ, ಕೊಲೆ ಅಂತ ಹೇಳ್ತಾರೆ, ತನಿಖೆಯಿಂದ ಹೊರಬರುತ್ತದೆ. ಇವತ್ತು ಆ ತಾಯಿ ಅಥವಾ ಏನ್ ಸಂಸಾರಕ್ಕೆ ನೋವಾಗಿದೆ ಅದಕ್ಕೆ ಪರಿಹಾರವಾಗಿ ತನಿಖೆಯಿಂದ ಹೊರಬರುವಂತ ಮಾಹಿತಿ ಅದು. ಅದು ಬಿಟ್ಕೊಂಡು ಸುಮ್ಮನೆ ಮಾಧ್ಯಮದಲ್ಲಿ ಅಪಪ್ರಚಾರ ಮಾಡಿಕೊಂಡು ಸಂಸ್ಥೆ ಬಗ್ಗೆ ನಿಗೂಢಿಸ್ತಾರೆ ಅಂತ ಹೇಳಲಿಕ್ಕೆ 26,000 ಮಕ್ಕಳು ಓದ್ತಾ ಇದ್ದಾರೆ. ಅವರ ಪೋಷಕರಿಗೆ ಆಗುವ ಆತಂಕ ಅಂತ. ಹಾಗೆ ಇಷ್ಟು ಸುಮ್ಮನೆ ಒಂದು ಸಂಸ್ಥೆಯಲ್ಲಿ ನಂಬಿಕೆಯಲ್ಲಿ 26,000 ಜನ ಮಕ್ಕಳು ಬಂದು ಸೇರ್ಕೊಳ್ಳಲು ಸಾಧ್ಯವಾದ ಒಂದು ಯೋಚನೆ ಮಾಡ್ಬೇಕು. ಎರಡನೇದಾಗಿ ಇಡೀ ಇವತ್ತು ಪ್ರವೀಣ್ ಪೂಜಾರಿ ಅಂತ ಈಗ ದೇವಪ್ರಕಾಶ್ ಶೆಟ್ಟರ್ ಹೇಳಿದ ಹಾಗೆ ಎಷ್ಟೋ ಮಕ್ಕಳಿಗೆ ಕ್ರೀಡೆಯಲ್ಲಿ ಅತ್ಯುನ್ನತವಾಗಿ ಸಾಧನೆ ಮಾಡ್ಲಿಕ್ಕೆ ಅವರ ಜೀವನದಲ್ಲಿ ಬಹುಪಾಲು ಸಮಯವನ್ನು ಕೊಟ್ಟಂತವ್ರು. ಕ್ರೀಡಾರತ್ನ ಪ್ರಶಸ್ತಿ ಬರ್ಲಿಕ್ಕೆ ಅವರ ಪಾತ್ರ ಇದೆ. ಎಷ್ಟೋ ಮಕ್ಕಳಿಗೆ ರೈಲ್ವೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಅವರ ಅಂಡರ್ ಕಲ್ತಂತ ಮಕ್ಕಳಿಗೆ ಉದ್ಯೋಗ ಸಿಕ್ಕಿದೆ ಇವತ್ತು. ಅಂತ ಒಬ್ಬ ಶಿಕ್ಷಕರ ಮೇಲೆ ಸುಮ್ಮನೆ ಯಾವುದೇ ದಾಖಲೆ ಇಲ್ಲದೆ ಒಂದಷ್ಟು ಅಪರಾಧ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಅವರನ್ನ ಇಡೀ ಅವರ ವ್ಯಕ್ತಿತ್ವಕ್ಕೆ ಒಂದು ಕಳಂಕ ತಂದ ಹಾಗೆ ಆಯ್ತು. ನಾನ್ ಕೇಳೋ ಪ್ರಶ್ನೆ ಇಷ್ಟೇ ಸರ್, ತನಿಖೆ ಆದ ನಂತರ ಸತ್ಯ ಹೊರ ಬಂದ ನಂತರ ಇಬ್ಬರು ಹಲೋ ಓಕೆ, ನಿಮ್ಮ ವಿಷಯ ಗೊತ್ತಾಯಿತು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಾಗಾದ್ರೆ ಧರ್ಮೇಂದ್ರ ಅವರೇ, ನೀವು ಹೇಳಿದ್ದು ತನಿಖೆ ಆಗ್ತಾ ಉಂಟಂತ ಅವರೇ ಈಗ ಹೇಳಿದರು, ಅವ್ರು ಅಲ್ಲಿಂದ ಬಂದಿದೆ ಅಂತ. ದೇವ್ ಶೆಟ್ಟರ್ ಕೂಡ ಹೇಳಿದರು ತನಿಖೆ ಆಗಿದೆ, ಆಗ್ತಾ ಉಂಟು. ನಾಲ್ಕೈತಲ್ಲ, ಒಬ್ವಿಯಸ್ಲಿ ಆಗತ್ತೆ. ಒಂದು ಆರೋಪ ಬಂದಂಥ ಪ್ರವೀಣ್ ಪೂಜಾರಿಯನ್ನು ತನಿಖೆ ಮಾಡಲಿಲ್ಲ ಅಂತ ನೀವು ಕೂಡ ನಮಗೆ ಸಾಧ್ಯನಾ? ಇಲ್ಲ ನೋಡಿ, ನಾನು ನಿಮಗೆ ಆವಾಗ ಸ್ಪಷ್ಟಪಡಿಸಿದ್ದೇನೆ, ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ. ನಮ್ಮ ಹಿಂದೂ ಮಹಾಸಭಾ ಎಲ್ಲೂ ವಿರೋಧಿಸಬೇಕೆಂಬುದನ್ನು ನಾವು ವಿರೋಧಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಗದೊಂದು ಕಡೆಯಲ್ಲೇ ನಮ್ಮ ಸಂಸ್ಥೆಯ ಎಗೆಸ್ಟ್ ಆಗಿ ಬರುವಂಥದ್ದು ಅಥವಾ ಇನ್ನೊಂದರ ಬಗ್ಗೆ ಎಗೆಸ್ಟ್ ಆಗಿ ವಿರುದ್ಧವಾಗಿ ಬರೆಯುವಂಥದ್ದು, ಅನ್ಯಮತೀಯರ ಇದಕ್ಕೆ ವಿಷಯಕ್ಕೆ ಆಹಾರವಾಗುವುದನ್ನು ನಾವು ಸಹಿಸಲಿಕ್ಕೆ ತಯಾರಿಲ್ಲ. ಆ ದೃಷ್ಟಿಕೋನದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹಿಂದೂ ಮಹಾಸಭಾ ಕೂಡ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ತರುವಂಥದ್ದು. ನೋಡಿ, ಯಾವುದೇ ಪ್ರತಿಭಟನೆಗಳು ಯಾವುದೇ ಚರ್ಚೆಗಳಾಗದಿದ್ದರೆ ಪೊಲೀಸ್ ಇಲಾಖೆಯಲ್ಲೇ ಒಂದು ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ ಎಂಬುದನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಒತ್ತಡಗಳು ಬಂದಾಗ, ರಾಜಕೀಯ ಒತ್ತಡ ಇರ್ಬೋದು, ಮತ್ತೊಂದು ಸಂಘಟನೆ ಒತ್ತಡ, ಈ ಒತ್ತಡ ಬಂದಾಗ ಎಲ್ಲೋ ಒಂದು ಕಡೆಯಲ್ಲಿ ಒಂದು ತನಿಖೆಯನ್ನು ನಾವು ನಿಷ್ಪಕ್ಷತವಾಗಿ ಅದನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೋ ನಾನು ಇವತ್ತು ಹೇಳ್ತಾ ಇದ್ದೇನೆ, ತನಿಖೆಗಳು ಮುಂದುವರಿಲಿ. ನಾವು ಕೂಡ ಕೇಳ್ತೇವೆ ತನಿಖೆ ವರದಿ. ನೋಡಿ, ಇವರು ಹೇಳಿದ್ರು, ನಾವು ಇವತ್ತು ನಾನು ಅದು ಆವಾಗಲೇ ಹೇಳಿದೆ, ನಾನು ಇವತ್ತು ಬರುವುದಕ್ಕೆ ನಿಮ್ಮ ಇವ್ರನ್ನ PA ಅವರ ಹತ್ರ ಕೇಳಿ ನಾವು ಹಿಂದೂ ಮಹಾಸಭಾದಿಂದ ಟೈಮನ್ನು ತಗೊಂಡು ಎಲ್ಲ ಒಂದು ಕಡೆಯಲ್ಲಿ ಅವರು ಮನೆಗೆ ಹೋದ ನಂತರ ನಮಗೆ ಅಲ್ಲಿ ಹೋಗುದು ಬೇಡ ಅನಿಸ್ತು. ನೀವು ಬರ್ಬೇಕು ಸರ್, ಖಂಡಿತ ನೋಡುವ. ಮುಂದಿನ ದಿನಗಳಲ್ಲಿ ನಾನು ಈಗ ಮಂಗಳೂರಲ್ಲಿ ಇದ್ದೇನೆ, ಇನ್ನೊಂದು ವಾರದವರೆಗೆ ನಾನು ಅದನ್ನು ನೋಡ್ತೇನೆ. ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸಿದ್ರೆ ಆ ಬಗ್ಗೆ ಬರ್ತೀನಿ. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ, ಮಾತಾಡಿ ಸರ್. ನಮಸ್ತೆ. ಹಲೋ, ನಾವು ಮಂಗಳೂರಿನಿಂದ ಮಾತಾಡುದು. ಹೇಳಿ. ನಮಸ್ತೆ. ನೋಡ, ಹಿಂದೂ ಮಹಾಸಭಾದವರು ಅಂತ ಹೇಳಿದ್ರಲ್ಲ ಒಬ್ರು, ಈ ನಮ್ಮ ಕರಾವಳಿಯಲ್ಲಿ ಎಷ್ಟೋ ಆತ್ಮಹತ್ಯೆಗಳಾಗಿವೆ. ಎಲ್ಲಾ ಸಂದರ್ಭಗಳಲ್ಲಿ ಅವರು ಇದೇ ರೀತಿಯ ಪ್ರತಿಭಟನೆಯನ್ನು ಮಾಡಿದ್ದಾರ. ಎಲ್ಲ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಸ್ವಲ್ಪ ಯೋಚನೆ ಮಾಡಲಿ. ಡಾಕ್ಟರ್ ಮೋಹನ್ ಆಳ್ವರು ವಿಶ್ವಮಾನ್ಯತೆ ಪಡೆದಂತಹ ಒಬ್ಬ ಸಮರ್ಥ ಸಂಘಟಕರವರು. 26,000 ವಿದ್ಯಾರ್ಥಿಗಳಲ್ಲಿದ್ದಾರೆ ಸ್ವಾಮಿ. ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಕಲಿತು ದೇಶ ವಿದೇಶಗಳಲ್ಲಿದ್ದಾರೆ. ಆ ಸಂಸ್ಥೆಯ ಬಗ್ಗೆ ಅಭಿಮಾನ ಹೊಂದಿರುವವರಿದ್ದಾರೆ. ಒಂದೇ ಮನೆಯ ಅಕ್ಕ, ತಂಗಿ, ಅಣ್ಣ, ತಮ್ಮಂದಿರೆಲ್ಲ ಅದೇ ಸಂಸ್ಥೆಯಲ್ಲಿ ವಿದ್ಯೆ ಕಲಿತಾರೆ. ಇಷ್ಟು 1,000 ಮಂದಿಗೆ
ಒಂದು ಕನ್ಫ್ಯೂಷನ್ ಹುಟ್ಟಿ ಹಾಕಿಸ್ತಾ ಇದ್ದಾರಲ್ಲ ಇವರು ಪ್ರತಿಭಟನೆಯ ನೆಪದಲ್ಲಿ. ಯಾವುದೇ ತನಿಖೆಗೆ ಸಿದ್ಧ ಅಂತ ಹೇಳಿ ಮೋಹನ್ ಅವರು ಹೇಳಿದ್ದಾರೆ. ಒಂದು ವೇಳೆ ಇದು ಆತ್ಮಹತ್ಯೆಯೇ ಎಂದು ದೃಢೀಕರಿಸಲ್ಪಟ್ಟ ಮೇಲೆ ಮೋಹನ್ ಆಳ್ವರಿಗೆ ಆದ ಮಾನಸಿಕ ಆಘಾತಕ್ಕೆ, ಸಂಸ್ಥೆಗೆ ಆದ ಗುಡ್ವಿಲ್ಲಿಗೆ ಆದಂತಹ ಒಂದು ತೊಂದರೆಗೆ ಯಾರು ಇಲ್ಲಿ ನಾಮ ಹಾಕಿಕೊಂಡು ಕೂತಿದ್ದಾರಲ್ಲ, ಇವರದಕ್ಕೆ ಮತ್ತೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅವರಿಗೆ. ನೀವು ಇಷ್ಟರವರೆಗೆಲ್ಲ ಫೋನ್ ಈಗ ಡ್ಯಾಮೇಜ್ ಆದದ್ದನ್ನು ಮತ್ತೆ ದಯವಿಟ್ಟು ನಾನು ಒಂದು ಮಾತು ಕೇಳ್ತೇನೆ. ನೀವು ಇಷ್ಟೂ ಜನ ಯಾರೆಲ್ಲ ಫೋನ್ ಮಾಡಿದ್ದಾರೆ, ಕೇವಲ ಮೋಹನ್ ಆಳ್ವರಿಗೆ ಮಾತ್ರ ಸಾಂತ್ವನ ಹೇಳ್ತಾ ಇದ್ದಾರೆ ವಿನಃ ಕಾವ್ಯಳ ಬಗ್ಗೆ ಯಾರು ಒಬ್ಬನು ಧ್ವನಿ ಎತ್ತಲ್ಲ. ಇದರ ಅರ್ಥ ಹಣವಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅಂತ ನಿಮ್ಮ ಎಲ್ಲರ ಮಾತಿನಲ್ಲಿ ನಾನು ಮಾತಾಡ್ತೇನೆ. ಎರಡನೇದಾಗಿ ಇಲ್ಲಿ ಕೇಳಿ ಸ್ವಾಮಿ, ಎರಡನೇದಾಗಿ ನೀವು ಹೇಳಿದಿರಿ ಹೋರಾಟ. ನೀವು ಬಂದಿದ್ದೀರಾ? ನಾನು ಈಗ ಮಾತ್ರ ನೀವು ಈ ಪ್ರಕರಣದಲ್ಲಿ ಉಳಿದ ಸಂದರ್ಭದಲ್ಲಿ ಒಮ್ಮೆ ಆದ್ರೂ ನೀವು ಯಾವುದಾದ್ರೂ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ನೀವು ಕಾಣಿಸಿಕೊಂಡದ್ದುಂಟ, ಪ್ರತಿಭಟನೆ ನೀವು ಮಾಡಿದ್ದೀರಾ? ಈ ಕಾವ್ಯ ಪ್ರಕರಣದಲ್ಲಿ ಅಂದ್ರೆ ಮೋಹನ್ ಆಳ್ವರ ಸಂಸ್ಥೆಯನ್ನು ಯಾವುದೋ ಒಂದು ಪೂರ್ವಾಗ್ರಹ ಇಟ್ಟುಕೊಂಡು ಈ ಸಂಸ್ಥೆಯ ಮೇಲೆ ನಿಮಗೆ ಏನೋ ಒಂದು ಪೂರ್ವಾಗ್ರಹ ಪೀಡಿತವಾದಂತ ವಿಚಾರ ಇರುವುದರಿಂದಲೇ ಈ ಪ್ರಕರಣವನ್ನು ನೀವು ಎತ್ತಿದ್ದೀರಿ ಸ್ವಾಮಿ. ಬೇರೆ ಸಂದರ್ಭದಲ್ಲಿ ನೀವು ಎಲ್ಲಿಯಾದ್ರೂ ನೀವು ಯಾವುದಾದ್ರೂ ಆತ್ಮಹತ್ಯೆ ಪ್ರಕರಣದಲ್ಲಿ ನೀವು ಕಾಣಿಸಿಕೊಂಡದ್ದುಂಟ, ಯಾಕೆ ಬರಲಿಲ್ಲ ನೀವು? ಅವರೇನು ನಿಮ್ಗೆ ಸಂಬಂಧದವರಲ್ವಾ? ಅವರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ? ಈ ಪ್ರಕರಣ ಮಾತ್ರ ಯಾಕೆ ನಿಮ್ಗೆ ಕಾಣ್ತದೆ? ಏನ್ ಮಾತಾಡ್ಲಿ ನಾನು? ಉತ್ತರ ಕೊಡ್ತಾರಂತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಬಟ್ ನಿಮ್ಮ ಹತ್ರ ಅಲ್ಲ, ಈಗ ನಾನು ಒಂದು ಹೇಳುದು ಅವ್ರಿಗೆ ಹೇಳಿದಾಗೇನೆ. ಎರಡನೇದಾಗಿ ಆತ್ಮಹತ್ಯೆ ಅಂತ ಹೇಳಿದ ಕೂಡಲೇ ರಸ್ತೆಯಲ್ಲಿ ಈಗ ನಿರಂತರವಾಗಿ ಸತ್ತವರಿಗೆ ಎಲ್ಲರಿಗೂ ನಾವು ಹೋರಾಟ ಮಾಡೋಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಆತ್ಮಹತ್ಯೆ ಅನ್ನೋದಕ್ಕೆ ಕೆಲವೊಂದು ಕಾರಣಗಳಿರುತ್ತೆ. ಈಗ ಇದು ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ನಾವು ಹೋರಾಟ ಮಾಡಿಲ್ಲ. ನಾವು ನಮ್ಮ ಅಭಿಪ್ರಾಯಗಳನ್ನು ಒತ್ತಡದ ಮೂಲಕ ನಾವು ಎಲ್ಲೂ ಹೋರಾಟ ರಸ್ತೆಗೆ ಇಳಿದಿದ್ದೇವೆ ನೋಡಿ. ನಾವು ಹೇಳಿಲ್ಲ. ಹೋರಾಟ ಮಾಡಿದವರು ಬೇರೆ ಸಂಘಟನೆಯವರು. ಇವರು ಹಿಂದೂ ಮಹಾಸಭಾ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಅಷ್ಟು ಜ್ಞಾನ ಇಲ್ಲ ಅಂತ ನಾನು ತಿಳ್ಕೊತೇನೆ. ನಾನು ಹಿಂದೂ ಮಹಾಸಭಾ ನಾವು ನಮ್ಮ ಅಭಿಪ್ರಾಯಗಳನ್ನ ಮಾಧ್ಯಮದ ಮುಖಾಂತರ ಒತ್ತಡವನ್ನ ತಂದಿದ್ದೇವೆ. ನಾವು ಹೋರಾಟವನ್ನು ಮಾಡಿ ನಾವು ನ್ಯಾಯ ಸಿಕ್ಕುವವರೆಗೆ ನಾವು ಬಿಡುವುದಿಲ್ಲ ಅಂತ ಹೇಳಿದ್ದೇವೆ. ನ್ಯಾಯ ಸಿಕ್ಲಿ ಅಲ್ಲ ದೀಪ್ ಶೆಟ್ಟಿ ಅವರು. ಹಾಗಾದ್ರೆ ಒತ್ತಡ ತರುವುದು ಒಂದು ತನಿಖೆ ಸರಿಯಾಗಿ ಹೋಗ್ಲಿ ಅಂತ ಹೇಳೋದಕ್ಕೆ ಒಂದು ವಿಧಾನ ಅಂತ ನೀವು ಅನ್ಕೊಂಡಿದ್ದೀರಾ? ಹಾಗಾದ್ರೆ ಅಲ್ಲ, ಖಂಡಿತ ಇರಬಹುದು, ಒತ್ತಡ ತರುವಂತದ್ದು ಖಂಡಿತ ಇರಬಹುದು. ಆದ್ರೆ ಇದು ಈ ಪ್ರಕರಣವನ್ನು ನಾವು ಬೇರೆ ದೃಷ್ಟಿಯಿಂದ ನೋಡಬೇಕಾಗುತ್ತೆ ಸರ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತಹ, ಹಿಂದೆ ನಡೆದಿರುವಂತಹ ಅನಪೇಕ್ಷಿತ ಘಟನೆಗಳಿಗೂ ಮತ್ತು ಈ ದುರಂತಕ್ಕೂ 100ಕ್ಕೆ 100 ಭಾಗ ವ್ಯತ್ಯಾಸ ಇದೆ ಸರ್. ನಾನು ಪ್ರಾರಂಭದಲ್ಲೇ ಹೇಳಿದೆ, ಒಂದು ದುರ್ಘಟನೆ ನಡೆದಾಗ, ಒಂದು ಅನ್ಯಾಯ ಅಂತ ನಡೆದಾಗ ಒಬ್ಬ ಅನ್ಯಾಯ ಮಾಡುವಂತವ ಇರ್ತಾನೆ, ಇನ್ನೊಬ್ಬ ಅನ್ಯಾಯಕ್ಕೆ ಒಳಪಟ್ಟಂತವ ಇರ್ತಾನೆ. ಅದೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಈ ಪ್ರಕರಣ ಸ್ವಲ್ಪ ವಿಭಿನ್ನವಾಗಿದೆ. ಹಾಗಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಸ್ವಲ್ಪ ಜವಾಬ್ದಾರಿಯುತವಾಗಿ ಇದರಲ್ಲಿ ವರ್ತಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಒಂದು. ಎರಡನೇದು, ತಾವುಗಳೆಲ್ಲರೂ ಗಮನಿಸ್ತಾ ಇರಬಹುದು ಈ ಸಾಮಾಜಿಕ ಜಾಲತಾಣಗಳಲ್ಲಿ, ಟಿವಿನಲ್ಲಿ ಚರ್ಚೆಗಳ ಒಂದು ಸ್ವಲ್ಪ ಸಮಾಜವನ್ನು ಕೂಡ ಒಂದು ವಿಘಟನೆ ಮಾಡುವಂತ ಒಂದು ಸಣ್ಣ ಪ್ರಯತ್ನಗಳು, ಸಣ್ಣ ಬೆಳವಣಿಗೆಗಳು ಆಗ್ತಾ ಇರೋದು ತಮ್ಮ ಗಮನಕ್ಕೆ ಕೂಡ ಬಂದಿರಬಹುದು. ಈ ರೀತಿಯ ವಿಘಟನೆಗಳು ನಡೀಬಾರದು. ಇಡೀ ಸಮಾಜ ಒಗ್ಗಟ್ಟಾಗಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ತಂದುಕೊಳ್ಬೇಕು. ಇಲಾಖೆ ಇದಕ್ಕೆ 100ಕ್ಕೆ 100 ಭಾಗ ಸಹಕಾರ ಕೊಡಬೇಕು. ಆಳ್ವಾ ಸಂಸ್ಥೆಯಿಂದಲೂ ಕೂಡ 100ಕ್ಕೆ 100 ಭಾಗ ಸಹಕಾರ ಸಿಗ್ಬೇಕನ್ನುವಂತ ಒಂದು ಆಗ್ರಹವನ್ನು ಈ ಮೂಲಕ ನಾನು ಸಮಾಜಕ್ಕೆ ಕೂಡ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಯಾಕಂತ ಹೇಳಿದ್ರೆ ಇದು ಬಹಳ ಗಂಭೀರವಾಗಿರುವಂತ ವಿಚಾರ. ಪ್ರವೀಣ್ ಪೂಜಾರಿ ಅವರು ಕೂಡ ಬದುಕು ಕೂಡ ಅಷ್ಟೇ ಗಂಭೀರವಾಗಿರುವಂತ ವಿಚಾರ. ಇದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಇದರಿಂದ ಇನ್ನಷ್ಟು ಅನಾಹುತಗಳು ಸೃಷ್ಟಿಯಾಗದ ಹಾಗೆ ಕಾವ್ಯಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ತಂದೆ ತಾಯಂದ್ರಿಗೆ ನ್ಯಾಯ ಸಿಗಬೇಕು. ಅದರಲ್ಲಿ ಖಂಡಿತ ಎರಡು ಮಾತಿಲ್ಲ. ಅದು ಅಂತ ಹೇಳಿ ಯಾರನ್ನೋ ಅನ್ಯಾಯಕ್ಕೊಳಪಡಿಸಿ ಯಾರಿಗೋ ನ್ಯಾಯ ಕೊಡಿಸುವಂತದ್ದು ಈ ರೀತಿ ಅಲ್ಲ. ಇಡೀ ಸಮಾಜಕ್ಕೆ ಒಂದು ನ್ಯಾಯ ಸಿಗಬೇಕು, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗಬೇಕು, ಅದರಲ್ಲಿ ಪ್ರಶ್ನೆ ಇಲ್ಲ. ಮತ್ತೊಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ. ಓಕೆ. ಧರ್ಮೇಂದ್ರ ಅವರೇ, ಮೋಹನ್ ಅವರು ಹೇಳಿದ್ದಾರೆ ಯಾವುದೇ ತನಿಖೆಗೆ ಸಿದ್ಧ ಅಂತೇಳಿ, ಮಂಪರ್ ಪರೀಕ್ಷೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಸೊ ಪ್ರವೀಣ್ ಪೂಜಾರಿಯನ್ನು ಕೂಡ ಯಾವುದೇ ತನಿಖೆ ಮಾಡ್ಲಿಕ್ಕೆ ಕೂಡ ತಾವು ಏನು ಅಡ್ಡಿ ಇದು ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದ ನಂತರ ಕೂಡ ಇನ್ನು ನೀವು ನೆಕ್ಸ್ಟ್ ಏನಾಗಬೇಕು? ನೀವು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀರಿ ನೋಡಿ. ನಾವು ತನಿಖೆಯನ್ನು ಮಾಡಿ, ನ್ಯಾಯಯುತವಾದ ತನಿಖೆ ಮಾಡಿ, ಸತ್ಯತೆಗಳು ಹೊರಗೆ ಬಂದು ಕಾವ್ಯಳಿಗೆ, ಕಾವ್ಯಳ ಮನೆಯವರಿಗೆ, ಕಾವ್ಯಳ ಆತ್ಮಕ್ಕೆ ಶಾಂತಿಯನ್ನು ಸಿಕ್ಕಬೇಕು, ಮನೆಯವರಿಗೆ ನ್ಯಾಯ ಸಿಕ್ಕಬೇಕಂತ ನಾವು ಇಲಾಖೆಯ ಮುಖಾಂತರ ಹೋರಾಟ ಮಾಡೋದಿದ್ರೆ ನಾವು ರಸ್ತೆಗಳಿದ್ದೇವೆ. ಆ ಮನುಷ್ಯ ಅವಾಗ ಹೇಳ್ತಾ ಇದ್ರು ನಾವು ಹೋರಾಟ ಮಾಡಿದ್ವಿ. ನಾವು ಅನೇಕ ವಿಚಾರಗಳಲ್ಲಿ ಹೋರಾಟ ಮಾಡಿದ್ದೇವೆ. ಎಲ್ಲಿ ನ್ಯಾಯ ಇದೆ, ಎಲ್ಲಿ ನ್ಯಾಯವು ದೊರಕಿಸ್ಕೊಡ್ಬೇಕು ಅಲ್ಲಿ ಹೋರಾಟ ಆಗಿದೆ. ನಾವು ಬೇಕಾಬೇಕಿ ರಾಜಕಾರಣ ಮಾಡೋಕ್ಕೋಸ್ಕರ ನಾವು ಈ ರಸ್ತೆಗಳಿಲ್ಲ. ಆದ್ರಿಂದ ನಾವು ಪೊಲೀಸ್ ಇಲಾಖೆಯ ಮೇಲೆ ಇವತ್ತು ನಾವು DCP ಅವ್ರ ಹತ್ರ ಮಾತಾಡಿದ್ವಿ. ಇದ್ರ ವಿಚಾರಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ. ನಾವು
ಅದನ್ನು ನಾವು ಟಾಮ್ ಮಾಡೋ ಅವಶ್ಯಕತೆ ಇಲ್ಲ. ಅನೇಕ ವಿಚಾರಗಳಿದೆ, ಎಲ್ಲವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲಿ ಕೆಲವೊಂದು ಕಡೆಯಲ್ಲಿ ನಾವು ಮುಂದಕ್ಕೂ ಇಲಾಖೆ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟುಕೋತೇವೆ. ನಾವು ನಿಮ್ಗೆ ಇನ್ನೊಂದು ಘಟನೆ ನಾನು ಹೇಳ್ತೇನೆ. ಮೊನ್ನೆ ಕೂಳರಲ್ಲಿ ಒಂದು ಘಟನೆ ನಡೆಯಿತು. ಈ ಮನುಷ್ಯನಿಗೆ ಗೊತ್ತಿದ್ದಿಲ್ವಾಗ, ಈಗ ಮಾತಾಡಿದವ್ರಿಗೆ ಯಾರಂತೂ ನಂಗೆ ಗೊತ್ತಿಲ್ಲ ಅವರು, ಆದ್ರೆ ನಾನು ಹೇಳ್ತೇನೆ, ಒಂದು ಕ್ರಿಶ್ಚಿಯನ್ ಮನೆ, ಯಾರೊಬ್ಬ ಮುಸಲ್ಮಾನ ರಾತ್ರಿ 9 ಗಂಟೆಗೆ ಹೊಕ್ಕಿ ಆ ಮನೆಯವರ ಹೆಣ್ಮಕ್ಳ ಮೇಲೆ ಕೈ ಇಟ್ಟುಬಿಟ್ಟು ಆ ಮನೆ ಮಾಲೀಕನ ಮೇಲೆ ಹಣೆಗೆ ಪಿಸ್ತೂಲ್ ಇಟ್ಟ. ಯಾರು ಬರಲಿಲ್ಲ, ಇನ್ನೂ ಮಹಾಸಭೆಯಲ್ಲಿ ಹೊಕ್ಕಿದೆ. ನಾವು ಅಲ್ಲಿ ನ್ಯಾಯ ಕೊಡಿಸುವ ಪ್ರಯತ್ನ ನಾವು ಮಾಡಿದ್ದೇವೆ. ಇಂಥ ಅನೇಕ ಘಟನೆಗಳಲ್ಲಿ ಇನ್ನೂ ಮಹಾಸಭೆ ಇದೆ. ಯಾವ ಪೂರ್ವಗ್ರಹ ಪೀಡಿತರಾಗಿ ನಮಗೆ ಹೆಸರು ಬರಬೇಕು ನಾವು ಇದಿಲ್ಲ, ನಾವು ಒತ್ತಡ ತರ್ತಾ ಇದ್ದೇವೆ ಸಂಘಟನಾತ್ಮಕ. ಸರಿ, ಇನ್ನೊಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸಿ. ನಮಸ್ಕಾರ. ಹಲೋ ಹಲೋ ಹಲೋ, ನಮಸ್ತೆ, ಮಾತನಾಡಿ. ಧ್ವನಿ ಕೇಳಿಸ್ತಾ ಉಂಟು, ಮಾತನಾಡಿ. ಹಲೋ, ನಾನು ಪ್ರಸಾದ್ ಪೂಜಾರಿ ಅಂತ ಕಾಣೂರಿನಿಂದ ಮಾತಾಡ್ತಿದ್ದೇನೆ, ಕಾರ್ಕಳ ಕಾಣೂರು. ಹೇಳಿ ಹೇಳಿ. ಇದು ಕಾವ್ಯಳ ಸಾವಿನ ಬಗ್ಗೆ. ಕಾವ್ಯ ಅಷ್ಟೊಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿ, ಇಡೀ ನಮ್ಮ ದೇಶಕ್ಕೆ ಹೆಸರು ತರುವಂತಹ ಒಂದು ಅವಳ ಪ್ರತಿಭೆ ಇತ್ತು. ಅವಳ ಮರಣ ಆಗಬಾರದಿತ್ತು. ಅವಳ ಸಾವಿನ ನೋವನ್ನು ಭರಿಸುವಂತಹ ಶಕ್ತಿ ಅವರ ಹೆತ್ತವರಿಗೆ ನೀಡಲಿ ಅಂತ ಮೊದಲನೇದಾಗಿ ಹೇಳ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯು ಅದೆಷ್ಟೋ ಸಾವಿರ ಮಂದಿಗೆ ವಿದ್ಯೆಯನ್ನು ನೀಡಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರ್ತದೆ. ಅದರೊಂದಿಗೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ, ಮಕ್ಕಳೇ ಆ ಸಂಸ್ಥೆಯ ಜೀವಾಳವಾಗಿರ್ತದೆ. ಯಾರು ಕೂಡ ಮಕ್ಕಳನ್ನು ಕೊಲ್ಲುವುದಕ್ಕೆ ಹೋಗುದಿಲ್ಲ. ಅದರಲ್ಲಿಯೂ ಮೋಹನ್ ಆಳ್ವಾರಂತ ವ್ಯಕ್ತಿ ಮಕ್ಕಳನ್ನು ಸ್ವಂತ ಮಕ್ಕಳ ಹಾಗೆ ನೋಡಿಕೊಂಡವರು. ನಾನು ಅದನ್ನು ಹತ್ತಿರದಿಂದ ಕಂಡವ. ಈ ಏನು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಖಂಡಿತವಾಗಿಯೂ ಆ ಸಾವಿಗೆ ನ್ಯಾಯ ಸಿಗ್ಬೇಕು, ನಾನು ಕೂಡ ಆಗ್ರಹಿಸ್ತೇನೆ. ಪ್ರತಿಭಟನೆ ಮಾಡಿ ಸಿಬಿಐ ಕೊಡ್ಬೇಕು. ಯಾವುದಕ್ಕೆ ಕೊಡುವುದಕ್ಕೂ ಮೋಹನ್ ಆಳ್ವಾರ್ ಅವರು ಒಪ್ಪಿಕೊಂಡಿದ್ದಾರೆ, ಯಾವುದೇ ತನಿಖೆಗೆ ಸಿದ್ಧ ಅಂತ. ಸಿಬಿಐಗೆ ಕೊಡುವುದು ಆಳ್ವಾಸ್ ಸಂಸ್ಥೆ ಅಲ್ಲ, ನೇರವಾಗಿ ಸರ್ಕಾರ ಕೊಡ್ಬೇಕದನ್ನ. ಕೆಲವರಿಗೆ ಏನಂದ್ರೆ ಅವರಿಗೆ ಸಿಬಿಐಗೆ ಕೊಟ್ಟರು ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅವರಿಗೆ ನಂಬಿಕೆ ಇರುವುದಿಲ್ಲ. ಈ ಪ್ರತಿಭಟನೆ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಅವರಿಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇರುವುದಿಲ್ಲ. ಸಿಬಿಐ ತನಿಖೆಗೆ ಕೊಟ್ಟರು ಕೂಡ ಅವರಿಗೆ ಸಮಾಧಾನ ಆಗುದಿಲ್ಲ. ಅವರು ಕೂಡ ಸರಿಯಾಗಿ ಮಾಡ್ಲಿಲ್ಲ ಅಂತ ಆಪಾದಿಸ್ತಾರೆ. ಹಾಗೆ ಆ ರೀತಿಯಾದಂತಹ ಜನಗಳು ಇರ್ತಾರೆ. ಅದರೊಂದಿಗೆ ನಿಮ್ಮ ವಿಷಯ ಗೊತ್ತಾಯ್ತು ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೊ ಇದನ್ನು ಒಂದಿಷ್ಟು ದಿನ ಕೊಡಬೇಕಿತ್ತು ಅಂತ ನಿಮ್ಗೆ ಅನಿಸ್ತಾ ಉಂಟು, ತನಿಖೆಗೆ ಒಂದು ಸರ್? ಈಗ ಈ ಮಾಧ್ಯಮಗಳನ್ನು ಗಮನಿಸುವಾಗ ಈ ಹೋರಾಟಗಾರರಲ್ಲಿ ಕೂಡ 2 ವಿಧದ ಹೋರಾಟಗಾರರನ್ನು ನಾವು ನೋಡ್ತಾ ಇದ್ದೇವೆ ಸರ್. ಈಗ ವಿದ್ಯಾರ್ಥಿ ಪರಿಷತ್ತು, ಇವರು ಹೇಳಿದಾಗ ಹಿಂದೂ ಮಹಾಸಭಾ, ಈ ತರದ ಸಂಸ್ಥೆಗಳು ಕೂಡ ಹೋರಾಟ ಮಾಡ್ತಾ ಇವೆ. ಡಿಮಾಂಡ್ ಅಂತ ಹೇಳಿದ್ರೆ ಕಾವೇಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನೇರ ಒಂದೇ ಟಾರ್ಗೆಟ್, ಕಾವೇಳಿಗೆ ನ್ಯಾಯ ಸಿಗ್ಬೇಕು, ಬಹಳ ಸ್ಪಷ್ಟ ಇದೆ. ಅದೇ ರೀತಿ ಇನ್ನೊಂದಷ್ಟು ಸಂಘಟನೆಗಳಿದೆ. ಟಿವಿನಲ್ಲಿ ನಾವು ನೋಡ್ತೇವೆ, ಮೋಹನ್ ಆಳ್ವಾರ್ ಡೌನ್, ಆಳ್ವಾಸ್ಗೆ ಧಿಕ್ಕಾರ, ಈ ತರದ್ದೇ ನೋಡ್ತಾ ಇದ್ವಿ. ಬಿಟ್ರೆ ಕಾವೇಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಅವರ ಹತ್ರ ಪ್ರಯಾರಿಟಿ ಇಲ್ಲ. ಹಾಗಾಗಿ ನಾನು ಸಾಮಾಜಿಕ ಹೋರಾಟಗಾರರಲ್ಲಿ ಮನವಿ ಮಾಡ್ತಾ ಇರುವಂಥದ್ದು, ನಮ್ಮ ಟಾರ್ಗೆಟ್ ಕಾವ್ಯನಿಗೆ ನ್ಯಾಯ ಸಿಗುವಂಥದ್ದಿರಲಿ. ಅದರ ಜೊತೆಗೆ ಮೋಹನ್ ಆಳ್ವಾರ್ ಅಂತಹ ಸಾಮಾಜಿಕ ಕಳಕಳಿ ಉಳ್ಳಂತಹ ಸಂಸ್ಥೆಗಳು ಇನ್ನಷ್ಟು ಬೆಳೆಯಲಿ ಅನ್ನೋದು ಕೂಡ ನಮ್ಮ ಟಾರ್ಗೆಟ್ ಇರಲಿ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ನೋಡಿದ್ರೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು, ನಾನು ಮಧ್ಯದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ದೇವರು ಮತ್ತು ಧರ್ಮ ಅನ್ನುವಂಥದ್ದಿದ್ರೆ ಈ ರೀತಿಯ ಹೋರಾಟಗಳಿಂದಾಗಲಿ ಅಥವಾ ಈ ರೀತಿಯ ಬೇರೆ ಬೇರೆ ಘಟನೆಗಳಿಂದ ಖಂಡಿತ ಮೋಹನ್ ಆಳ್ವಾರಿಗೆ ಧಕ್ಕೆ ಆಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಸಾವಿರಾರು ಜನರ ಅನ್ನದ ಋಣ ಇದೆ ಅವರಿಗೆ, ಖಂಡಿತ ಇದೆ ಸರ್. ಇದನ್ನು ಭಾರಿ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಇವತ್ತು ಅವರ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು, ಅವರ ಕಾಲೇಜಲ್ಲಿ ತರಬೇತಿಯನ್ನು ಪಡೆದು, ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗಳನ್ನು ಮಾಡಿ, ಇವತ್ತು ಬ್ಯಾಂಕ್ಗಳಲ್ಲಿ, ರೈಲ್ವೇಸಲ್ಲಿ, ಬೇರೆ ಬೇರೆ ಸರ್ಕಾರದ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಪಡ್ಕೊಂಡು ತಮ್ಮ ಜೀವನವನ್ನು ನಿರ್ವಹಣೆ ಮಾಡುವಂಥ ಲಕ್ಷಾಂತರ ಜನ ಇದ್ದಾರೆ. ಬಹಳಷ್ಟು ಬಡತನದಿಂದ ಬಂದು PUC ಆಳ್ವಾಸಲ್ಲಿ ಮಾಡಿ, ಆಳ್ವಾಸ್ನಲ್ಲಿ ಸಂಸ್ಕಾರ ಪಡೆದು, IIT ಅಂತಹ ಸಂಸ್ಥೆಗಳಲ್ಲಿ, NITK ಅಂತಹ ಸಂಸ್ಥೆಗಳಲ್ಲಿ ತಮ್ಮ ಶಿಕ್ಷಣವನ್ನು ಪಡೆದು ಇವತ್ತು ಬಹಳ ದೊಡ್ಡ ಹುದ್ದೆಗೆ ಇರಿದಂಥ ಉದಾಹರಣೆ ಇದೆ. ಇವತ್ತು ಕುಮಾರಿ ನಂದಿನಿ ಇತ್ತೀಚೆಗಷ್ಟೇ UPSCಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂಥವಳು, ಬಹಳ ಶ್ರೀಮಂತಲೇನಲ್ಲ ಅವಳು ನಮ್ಮ ಸಂಸ್ಥೆಯಲ್ಲಿ, ಆಳ್ವಾಸ್ ಸಂಸ್ಥೆಯಲ್ಲಿ ಫ್ರೀ ಎಜುಕೇಷನ್ ಶಿಕ್ಷಣದ ವ್ಯವಸ್ಥೆ ಅಡಿಯಲ್ಲಿ ಶಿಕ್ಷಣವನ್ನು ಪಡೆದು ಇವತ್ತು ಒಂದು UPSCಯಲ್ಲಿ ಇಡೀ ದೇಶಕ್ಕೆ ಒಂದು ಪ್ರಥಮ ರ್ಯಾಂಕ್ ಅನ್ನು ಬಂದು ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಂತ ಹುಡುಗಿ ಸರ್. ಇಂತಹ ಲಕ್ಷಾಂತರ ಉದಾಹರಣೆ ಇದೆ ಸರ್, ಲಕ್ಷಾಂತರ ಉದಾಹರಣೆ. ಮತ್ತೊಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸ್ತಾರೆ. ನಮಸ್ಕಾರ. ಹಲೋ 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 ಮಾತನಾಡಿ, ಧ್ವನಿ ಕೇಳಿಸ್ತಾ ಉಂಟು. ಹಲೋ, ಧ್ವನಿ ಕೇಳಿಸ್ತಾ ಉಂಟು, ಮಾತನಾಡಿ. ನಾವು ಅದೇ ಸಾವಿನ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೇವೆ. ಹೇಳಿ ಹೇಳಿ. ಏನಿಲ್ಲ, ನಾವು ಯಾರು ಜನರನ್ನು ಟಾರ್ಗೆಟ್ ಮಾಡೋದಲ್ಲ, ನಮ್ಗೆ ಆಕ್ಚುಲಿ ನ್ಯಾಯ ಬೇಕು.
ಯಾಕಂದ್ರೆ ಇಡೀ ರಾಜಕಾರಣ ಇದೆಲ್ಲ ವ್ಯಾಪ್ತಿ ಆಗಿತ್ತಲ್ಲ, ಇದರಲ್ಲಿ ಆಕ್ಚುಲಿ ಎಂತ ಅವಳಿಗೆ ಆಗಿದೆ ಅದು ಇಂಪಾರ್ಟೆಂಟ್ ನಮ್ಗೆ ಅಷ್ಟೇ. ಓಕೆ ಓಕೆ ಓಕೆ, ಸರಿ ಸರಿ, ಧನ್ಯವಾದ. ನಿಮ್ಮ ಪಾಯಿಂಟ್ ಅರ್ಥ ಆಯ್ತು, ಧನ್ಯವಾದ ಕರೆ ಮಾಡೋದಕ್ಕೆ. ಧರ್ಮೇಂದ್ರ, ಹಾಗಾದರೆ ನಿಮ್ಗೆ ಅನಿಸ್ತಾ ಉಂಟಾ, ನೀವು ಎಲ್ಲೋ ಒಂದು ಕಡೆಯಲ್ಲಿ ಕೆಲವರು, ನೀವಂತಲ್ಲ, ನುಡಿ ಸಿರಿಯನ್ನು ಅಥವಾ ವಿರಾಸತ್ತನ್ನು ಡೌನ್ ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇರಬಹುದು ಅಂತೇಳಿ ಟಾರ್ಗೆಟ್ ಮಾಡ್ತಾರೆ? ಆವಾಗ ನಾನು ಇದನ್ನು 3ನೇ ಸಲ ನಿಮಗೆ ಉಚ್ಚಾರಣೆ ಮಾಡುವಂಥದ್ದು. ಬೆಳಿಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆಗಳು, ನಮ್ಮ ಏನು ಪರಂಪರೆ ಇದೆ ಅದನ್ನು ತಿಳಿಸೋದ್ರೊಳಗೆ ಮುಂಚೂಣಿಯಲ್ಲಿರುವವರು. ಆ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ತಿಳಿಸುವ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅನ್ಯಮತೀಯರಿಗೆ ಇದು ಹಿಡಿಸದೇ ಇರುವಂಥ ಷಡ್ಯಾಂತರದ ಅಡಿಯಲ್ಲಿ ಇವ್ರನ್ನ ತರಲೂಬಹುದು, ತಂದಿರಲೂಬಹುದು. ಆ ಥರದ ದೃಷ್ಟಿಯಲ್ಲಿ ಅದಕ್ಕೆ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳುವವನು. ಯಾಕೆಂದರೆ ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಸೋದ್ರೊಳಗೆ ಇನ್ನೂ ಸ್ವಲ್ಪ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಅದು ಯಾರೇ ಆಗಿರಲಿ ಅವರಿಗೆ ನಾವು ಬೆಂಬಲ ಇದೆ ನಮ್ಮ. ಆ ದೃಷ್ಟಿಕೋನದಲ್ಲೇ ಇದು ಈ ಥರದ್ದು ಸಂಸ್ಥೆ ಹೆಸರನ್ನು ಕೆಡಿಸಿದರೆ ಮುಂದಕ್ಕೆ ಅದರಿಂದ ಇಡೀ ಒಂದು ವ್ಯವಸ್ಥೆ ಹಿಂದೂ ಆ ಒಂದು ವಿದ್ಯಾಪಥದ ಇದಾಗುತ್ತೆ, ಯಾವುದು ಕುಂಠಿತ ಆಗುತ್ತೆ, ಸಂಸ್ಥೆಗೆ ಹೆಸರು ಹಾಳಾಗುತ್ತೆ, ಅದರಿಂದ ನಮಗೇನಾದರೂ ಲಾಭ ಆಗುತ್ತೆ, ಇಂಥದ್ದೆಲ್ಲ ಇರ್ಬೋದು. ಈಗ ನಮ್ಮ ಮಿತ್ರರು ಹೇಳಿದಾಗೇನೆ ಎಲ್ಲೋ ಒಂದು ಕಡೆಯಲ್ಲಿ ವಿದ್ಯಾರ್ಥಿ ಪರಿಷತ್ತಿಗೆ ಹೋರಾಟಕ್ಕಿಂತ ಮುಂಚಿನ ದಿನ ಯಾವುದೋ ಒಂದು ಸಂಸ್ಥೆ ಹೋರಾಟ ಮಾಡಿತು, ಮೆಂಬತ್ತಿಯನ್ನು ಇಟ್ಕೊಂಡು ಅಲ್ಲಿ ಇದೆಲ್ಲ ನಾನು ಕೇಳುವಂಥದ್ದು ಇಂಥ ಅನೇಕ ಘಟನೆಗಳು ಅವರ ಆ ಒಂದು ಅನ್ಯಮತೀಯರ ವಿದ್ಯಾಸಂಸ್ಥೆಯಲ್ಲಿ ಆದಾಗ ಅದನ್ನು ಮುಚ್ಚಲ್ಪಟ್ಟಿದೆ, ಇದು ಮಾಡಿ ಆವಾಗ ನಾವು ಹೋರಾಟ ಮಾಡಿದ್ದೇವೆ ನಾವು ವಿಚಾರದಲ್ಲೂ. ಅದಕ್ಕೆ ನಾನು ಸ್ಪಷ್ಟ ಹೇಳುವಂಥದ್ದು, ಆಳ್ವರಲ್ಲಿ ನಾನು ವಿನಂತಿಷ್ಟೇ, ನೀವು ತನಿಖೆಗೆ ಸಂಪೂರ್ಣವಾದ ಬೆಂಬಲ ಕೊಡಿ, ಯಾವುದೇ ಥರದ ಮುಚ್ಚುಮರೆಗಳು ಬೇಡ, ಮನೆಯವರ ಜೊತೆಯಲ್ಲಿ ಸಂಬಂಧವನ್ನು ಇಟ್ಟುಕೊಳ್ಳಿ. ಇವತ್ತು ನೋಡಿ, ಇನ್ನೊಂದು ಮಾತು ಹೇಳ್ತೇನೆ, ದಯವಿಟ್ಟು ಇವರಿಗೆ. ನಾನು ಆ ಮನೆಗೆ ಹೋಗಿದ್ದೆ, ನಾವು ನಮ್ಮ ಹಿಂದೂ ಮಹಾಸಭಾದ ಕಡೆಯಿಂದ ನಾನು ಅದಕ್ಕೆ ಆವಾಗ ಅಲ್ಲಿಂದ ನಾನು ನೇರವಾಗಿ ವಾಪಸ್ ಬಂದೆ ಅಂತ ಹೇಳ್ಬಿಟ್ಟು. ಯಾವನೇ ಒಬ್ಬ ವ್ಯಕ್ತಿ ಇಲ್ಲ, BJPಯಿಂದಾಗಲಿ ಮತ್ತೊಂದಾಗಲಿ, ಅಥವಾ ಈ ನೋವಾಗಿದೆ, ಇಡೀ ಪ್ರಚಾರ ಇದೆ, ಆ ಒಂದು ಸಾಂತ್ವನ ಹೇಳುವಷ್ಟು ಇವತ್ತಿನ ದಿನಗಳಲ್ಲಿ ಆ ಪರಿಸ್ಥಿತಿ ಅಲ್ಲ. ನಾನು ಇವ್ರನ್ನ ಕೇಳಿದೆ, ಆ ನಮ್ಮ ವಿದ್ಯಾಸಂಸ್ಥೆ ಕಡೆಯಿಂದಾದರೂ ಒಬ್ಬರು ಬರಬೇಕಿತ್ತು. ಆ ಕ್ಷಣದಲ್ಲಿ ಅಲ್ಲಿ ಯಾರೂ ಇಲ್ಲ. ಅಲ್ಲಿ ಏನಾಗುತ್ತೆ, ಆ ಸಂದೇಶ ತಪ್ಪು ಬರುತ್ತೆ, ಸಮಾಜಕ್ಕೆ ತಂದೆ. ಸರ್, ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತೇನೆ. ವಿದ್ಯಾಸಂಸ್ಥೆ ಕಡೆಯಿಂದ ಹೋಗಿಲ್ಲ ಅನ್ನುವಂಥ ಆರೋಪ ಬಹಳಷ್ಟು ಬಾರಿ ಬಂತು ಸರ್. ವಿದ್ಯಾಸಂಸ್ಥೆಯಿಂದ ಅಧಿಕೃತ ವ್ಯಕ್ತಿಗಳು ಹೋಗಿದ್ದಾರೆ ಸರ್. ಪ್ರಾರಂಭದಿಂದ ಹೇಳೋದಾದ್ರೆ, ಆ ಘಟನೆ ನಡೆದಾಗಿಂದ ಹಿಡಿದು ಮಗುವಿನ ಅಂತ್ಯ ಸಂಸ್ಕಾರ ಆಗುವವರೆಗೆ 100ಕ್ಕೆ 100 ಭಾಗ ನಮ್ಮ ಇನ್ವಾಲ್ವ್ಮೆಂಟ್ ಇತ್ತು ಸರ್. ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗುವವರೆಗೆ ನಮ್ಮ ಅನೇಕ ಅಧಿಕಾರಿಗಳು, ಆಳ್ವರ ಮಗ ಎಲ್ಲರೂ ಉಪಸ್ಥಿತರಿದ್ರು. ಆಮೇಲೆ ಪೋಸ್ಟ್ ಮಾರ್ಟಮ್ ಆದ ನಂತರ ಬಾಡಿಯನ್ನು ಅವರ ಮನೆಗೆ ತಲುಪಿಸಿದ ನಂತರ ನಮ್ಮ ಹೈಸ್ಕೂಲ್ನ ಹೆಡ್ ಮಾಸ್ಟರ್, ಇಬ್ಬರು ಹೆಡ್ ಮಾಸ್ಟರ್ ಇದ್ದಾರೆ ಕನ್ನಡ ಮಾಧ್ಯಮಕ್ಕೆ. 6th ಇಂದ 7th ಒಬ್ಬರು ಇದ್ದಾರೆ, 8th ಇಂದ 10th ಒಬ್ಬರು ಇದ್ದಾರೆ. ಇಬ್ಬರು ಹೆಡ್ ಮಾಸ್ಟರ್ಸ್ಗಳು ಹೋಗಿದ್ದಾರೆ, ಇಬ್ಬರು ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಹೋಗಿದ್ದಾರೆ, ಇಬ್ಬರು ಟೀಚರ್ಸ್ ಹೋಗಿದ್ದಾರೆ. ಇಷ್ಟು ಜನ ಹೋಗಿ ಸಾಂತ್ವನ ಹೇಳಿ ಬಂದಿದೆ. ಆಮೇಲೆ ಎರಡನೇದು, ಕಾವ್ಯಳ ಹೆತ್ತವರಿಗೆ ಸಾಂತ್ವನ ಹೇಳೋದಕ್ಕೆ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ ಸರ್. ಮಾಧ್ಯಮದಲ್ಲಿ ದಿನನಿತ್ಯ ನೋಡಿದ ಪಕ್ಷ ಭೇದ ಮರೆತು ಹೋಗ್ತಾ ಇದ್ದಾರೆ. ಇದು ಆಗಲೇ ಬೇಕಾದಂಥ ಕೆಲಸ ಕೂಡ ಸರ್. ಸಮಾಜದಲ್ಲಿ ಒಬ್ಬ ಕಷ್ಟಕ್ಕೆ ಒಳಗಾದಾಗ, ಒಂದು ತೊಂದರೆಗೊಳಗಾದಾಗ, ಒಂದು ರಾಜಕೀಯ ಪಕ್ಷಗಳಾಗಲಿ ಅಥವಾ ಸಾಮಾಜಿಕ ಸಂಘಟನೆಗಳಾಗಲಿ ಹೋಗಿ ಸಾಂತ್ವನ ಹೇಳುವಂಥದ್ದು ಖಂಡಿತವಾಗಲೂ ಅದು ಅವಶ್ಯಕವಾಗಿರುವಂಥ ವಿಚಾರ. ಅದೇ ರೀತಿ ಅದೇ ಪಕ್ಷಗಳಿಗೆ ಮತ್ತು ಅದೇ ಸಾಮಾಜಿಕ ಸಂಘಟನೆಗಳಿಗೆ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಈ ಕಡೆ ಕೂಡ ಒಂದಷ್ಟು ಗೊಂದಲ ನಿರ್ಮಾಣ ಆಗಿದೆ. ಸಮಾಜದಲ್ಲಿ ಬಂದ್ಬಿಟ್ಟು ಬೆಳಕಿಗೆ ಬಂದು ಯಾರಿಗೂ ಕೂಡ ಕಾವ್ಯಳ ಹೆತ್ತವರು ಬೇರೆ ಅಲ್ಲ, ಮೋಹನ್ ಆಳ್ವರ ಸಂಸ್ಥೆ ಬೇರೆ ಅಲ್ಲ, ಎರಡು ಕೂಡ ಒಳ್ಳೆಯದೇ ಇರುವಂಥದ್ದು, ಯಾರೂ ಇಲ್ಲಿ ವಿಲನ್ ಇಲ್ಲ. ಹಾಗಾಗಿ ಇದನ್ನು ಭಾರಿ ಚಂದಕ್ಕೆ ಸಮಾಜದಲ್ಲಿ ಯಾವುದೇ ರೀತಿಯ ಗೊಂದಲಗಳು ಆಗದ ಹಾಗೆ ಇಟ್ಕೊಂಡು ಎಂಡನ್ನು ಕೊಡಬೇಕು, ಅಂತ್ಯವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಎಲ್ಲ ಹೋರಾಟಗಾರರಲ್ಲೂ ಮತ್ತು ಎಲ್ಲ ಮುಂದಾಳುಗಳಲ್ಲೂ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಕಾರ್ಯಕ್ರಮದ ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಈ ಎಲ್ಲ ಗೊಂದಲಗಳಿಗೆ ಅಂತ್ಯ ಹಾಡುವುದಾದ್ರೆ ಹೇಗೆ ಅಂತ್ಯ ಆಡಬೇಕು ಆ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ಪುಟ್ಟ ವಿರಾಮದ ಬಳಿಕ.
ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್ ಡಬಲ್ ಸ್ಟಾರ್ ರೈಸ್ ಡೈರಿ ಡೇ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹೀಗೆಲ್ಲ ಎದ್ದಿರುವಂತಹ ಗೊಂದಲಕ್ಕೆ ಅಂತಿಮ ಪರಿಹಾರ ಕಾಣುವುದು ಹೇಗೆ, ಯಾವ ರೀತಿಯಲ್ಲಿ, ಈ ಬಗ್ಗೆ ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸ್ತೇವೆ. ನಮಸ್ಕಾರ. ಹಲೋ 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 ಓಕೆ, ಸರಿ, ಧನ್ಯವಾದ. ಸೊ ಎಂಡ್ ಬರುವುದಾದರೆ ಹೇಗೆ ಬರಬೇಕಾಗುತ್ತೆ ಅಂತ ಮೊದಲು ದೀಪ ಶೆಟ್ಟಿ ಹೇಳ್ತಾರೆ. ನಿಮಗೆ ಏನು ನಿರೀಕ್ಷೆ ಉಂಟು ಸಮಾಜದಿಂದ ಮತ್ತು ಎಲ್ಲ ಸಂಘಟನೆಗಳಿಂದ? ಸರ್, ಇವಾಗ ಏನು ಒಂದಷ್ಟು ಹೋರಾಟಗಳು ಸಮಾಜದಲ್ಲಿ ಒಂದಷ್ಟು ಏನು ಜಾಗೃತಿ ನಿರ್ಮಾಣ ಆಗಿದೆ, ಇದನ್ನು ನಾನು 100ಕ್ಕೆ 100 ಭಾಗ ಸ್ವಾಗತ ಮಾಡ್ತೇನೆ ಸರ್. ಸೊ ಇದರಿಂದ ವ್ಯವಸ್ಥೆಗಳು ಚುರುಕಾಗ್ತವೆ, ಅದರಲ್ಲಿ ಖಂಡಿತ ಪ್ರಶ್ನೆ ಇಲ್ಲ. ಪೊಲೀಸ್ ಇಲಾಖೆಯೂ ಚುರುಕಾಗಬೇಕು, ಆಳ್ವಾಸ್ನಂಥ ವಿದ್ಯಾಸಂಸ್ಥೆಗಳು ಇನ್ನಷ್ಟು ಚುರುಕಾಗಿ ತಮ್ಮ ಕರ್ತವ್ಯ ನಿರ್ವಹಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಬಟ್ ಇದು ಹೋರಾಟಗಳಿಂದಾಗಿ ಸಮಾಜದಲ್ಲಿ ವಿಘಟನೆಗಳು ಸಂಭವಿಸಬಾರ್ದು ಸರ್. ಯಾರಿಗೂ ಅನ್ಯಾಯ ಆಗಬಾರ್ದು. ಅದು ಕಾವೇಳಿಗಿರ್ಬೋದು ಅಥವಾ ಪ್ರವೀಣ್ ಪೂಜಾರಿಗಿರ್ಬೋದು ಅಥವಾ ಆಳ್ವಾಸ್ ಸಂಸ್ಥೆಗಿರ್ಬೋದು, ಯಾರಿಗೂ ಇದರಿಂದ ಒಂದು ಅನ್ಯಾಯಗಳು ಆಗದ ಹಾಗೆ ಈ ರೀತಿಯ ಒಂದು ಏನು ಈಗ ಒಂದು ಜಾಗೃತಿ ನಿರ್ಮಾಣದ ಕೆಲಸ ಆಗಿದೆ, ಅದಕ್ಕೊಂದು ಎಂಡ್ ಬರಬೇಕು. ಪೊಲೀಸರು ಆದಷ್ಟು ಶೀಘ್ರವಾಗಿ, ಹೆಚ್ಚು ಸಮಯದಲ್ಲಿ ತಗೊಳ್ಬಾರ್ದು ಸರ್. ಬಹಳಷ್ಟು ಅಲರ್ಟ್ ಆಗಿದ್ದಾರೆ. ಇನ್ನಷ್ಟು ವ್ಯವಸ್ಥಿತವಾಗಿ ತನಿಖೆಯನ್ನು ತಗೊಂಡು ಏನು ಸತ್ಯ ಅನ್ನೋದನ್ನು ಶೀಘ್ರವಾಗಿ ಬಯಲಿಗೆ ತರಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ವೀಕ್ಷಕರ ಅಭಿಪ್ರಾಯ ಸ್ವೀಕರಿಸ್ತೇನೆ. ನಮಸ್ಕಾರ. ನಮಸ್ತೆ. ಹೇಳಿ ಮೇಡಮ್. ನಾನು ಕಾಂಚನ್ ಅಂತ ಹೇಳಿ ಮಡಿಕೇರಿಯಿಂದ. ಹೇಳಿ ಹೇಳಿ ಅಮ್ಮ. ಸರ್, ನಂಗೆ ಇಲ್ಲಿ ಚಾನೆಲ್ ಸಿಗುದಿಲ್ಲ, ನಂಗೆ ಏನೇನು ಮಾತುಕತೆ ಆಯ್ತು ಗೊತ್ತಿಲ್ಲ. ಸರಿ ಸರ್, ನಾನು ಆಳ್ವಾಸ್ ಜೊತೆಗೆ ಸುಮಾರು 10 ವರ್ಷಗಳ ಒಂದು ವಿದ್ಯಾಸಂಸ್ಥೆ ಜೊತೆಗೆ ಸಂಬಂಧವನ್ನು ಹೊಂದಿರೋದು. ಅಂದ್ರೆ ನಾನು 1 ವರ್ಷಗಳ ಕಾಲ ಮೂಡುಬಿದ್ರೆಯಲ್ಲಿ, ಆಳ್ವಾಸ್ನಲ್ಲಿ ಅಲ್ಲ, ಮೂಡುಬಿದ್ರೆಯಲ್ಲಿ ಕೆಲಸ ಮಾಡಿದ್ದೇನೆ. ಅವಾಗ ಸಂಪರ್ಕಕ್ಕೆ ಬಂದು ಅವರ ಎಲ್ಲ ಕೆಲಸಗಳನ್ನ ಪ್ರತಿ ವರ್ಷ ಬಂದು ನೋಡ್ತೇನೆ, ನುಡಿಸಿರಿ ಆಗ್ಲಿ ಯಾವುದೇ ಆಗ್ಲಿ. ಸೊ ಈ ಸಂದರ್ಭದಲ್ಲಿ ನಮ್ಗೆ ಅವರ ಬಗ್ಗೆ ಅಷ್ಟು ಕೆಟ್ಟ ಮಾತುಗಳನ್ನ ಹತ್ರ ಮೀಡಿಯಾಗಳಲ್ಲಿ, ಫೇಸ್ಬುಕ್ ಅಲ್ಲಿ ಬರುವಾಗ ತುಂಬಾ ಬೇಜಾರಾಗ್ತದೆ. ಯಾಕೆಂತ ಹೇಳಿದ್ರೆ ಅವರ ಒಳಗೆ ನಿಂತು ಆ ಕೆಲಸವನ್ನ ನೋಡಿದವರು ಯಾರು ಕೂಡ ಅವರ ಮೇಲೆ ಇವತ್ತು ಬೆರಳು ಮಾಡಿ ತೋರಿಸ್ಲಿಕ್ಕಿಲ್ಲ. ಹಾಗಾಗಿ ನಾನು ಒಂದು ಕೇಳ್ಕೊಳ್ಳುದು, ತಾಳ್ಮೆಯಿಂದ ಇರಿ. ಆ ಒಂದು ಕೇಸಿನ ಒಂದು ರಿಸಲ್ಟ್ ಬರ್ಲಿ, ಆ ನಂತರ ಅದ್ರ ಬಗ್ಗೆ ಮಾತಾಡ್ಬೋದು. ಅಲ್ಲಿ ತನಕ ಆತರ ಕೆಟ್ಟ ಒಂದು ಮಾತುಗಳಿಂದ ವಿದ್ಯಾಸಂಸ್ಥೆಯನ್ನ ಬಲಿಪಶು ಮಾಡುದು ಬೇಡ. ಹಾಗೇನೆ ಸರ್, ನಾನೊಂದು ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಆಳ್ವಾಸ್ನಂತ ಸಂಸ್ಥೆಯಲ್ಲಿ 26,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿದ್ದಾರೆ. ಈಗ ನಾನ್ ನೋಡಿದ ಪ್ರಕಾರ ಒಂದು 2,000, 1,000 ಇರುವ ಕಾಲೇಜಿನಲ್ಲಿಯೂ ಕೂಡ ವರ್ಷಕ್ಕೆ 1-2 ಆತ್ಮಹತ್ಯೆಗಳು ಈ ತರ ಆಗೋದು ಸಾಮಾನ್ಯ. ಸಾಧಾರಣವಾಗಿ ಅಲ್ಲಿ ಕೌನ್ಸಿಲಿಂಗ್ ಸೆಲ್ ಇರ್ತದೆ, ಎಲ್ಲ ಇದ್ದು ಕೂಡ ಆ ತರದ ಒಂದು ಘಟನೆಯನ್ನ ತಡಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ 26,000 ವಿದ್ಯಾರ್ಥಿಗಳಿರುವಲ್ಲಿ ಅದನ್ನ ನಾವು ಅದೇ ರೀತಿಯಿಂದ ನೋಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಆ ಆತ್ಮಹತ್ಯೆಯನ್ನೇ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತರದ ಒಂದು ಘಟನೆಗಳು ಆದಾಗ ರಾಜಕೀಯವಾಗಿ ಯಾಕೆ ಇದನ್ನ ಈ ತರದಲ್ಲಿ ತಗೊಂಡು ಹೋಗ್ತಾರೆ ಅಂತ ನಮ್ಗೆ ತುಂಬಾ ಬೇಜಾರಾಗ್ತದೆ. ಕೊಡಗಿನಲ್ಲಿ ಒಂದು ಆಳ್ವಾಸ್ನಂತ ಸಂಸ್ಥೆ ನಮ್ಗೆ ಇದ್ದಿದ್ರೆ ನಾವು ತುಂಬಾ ಪುಣ್ಯವಂತರಾಗ್ತಿದ್ವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್. ಆಯ್ತಮ್ಮ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸರ್, ಓಕೆ, ಇಬ್ರು ಗಣ್ಯರು ಕಾರ್ಯಕ್ರಮದ ಕೊನೆಗೆ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಧರ್ಮೇಂದ್ರ ಅವ್ರು ಏನ್ ಹೇಳ್ತೀರಿ? ನೋಡಿ, ಈಗ ನಮ್ಮ ಮಿತ್ರರು ಹೇಳಿದಾಗೇನೆ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ನಮಗೆ ಅಭಿಮಾನ ಇದೆ, ಹೆಮ್ಮೆ ಇದೆ. ಅನೇಕ ಜನರಿಗೆ ವಿದ್ಯಾದಾನ ಮಾಡಿದವರು ಅವರು, ಇನ್ನು ಮುಂದಕ್ಕೂ ಮಾಡಲಿಕ್ಕಿದೆ. ಸಂಸ್ಥೆಗೆ ಒಂದು ಕೆಟ್ಟ ಹೆಸರು ಬಂದ ಕೂಡಲೇ ಸಹಜವಾಗಿ ಆ ಸಂಸ್ಥೆಯ ಅಭಿವೃದ್ಧಿ ಕುಂಠಿತ ಆಗುತ್ತೆ. ನಾವು ಅದನ್ನು ಇಷ್ಟಪಡೋದಿಲ್ಲ ಕೂಡ. ಏನು ಇವತ್ತು ಕಾವ್ಯ, ಅದರ ಜೊತೆಯಲ್ಲಿ ಕಾವ್ಯಳ ಏನು ಬಡ ಮನೆ ಇದೆ, ಅವರಿಗೆ ಆ ಕಾವ್ಯಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಆ ಮನೆಯವರಿಗೆ ನ್ಯಾಯ ಸಿಗಬೇಕು. ಸತ್ಯ ವಿಚಾರಗಳು ಹೊರಬರಬೇಕು. ಒಂದು ವೇಳೆ ಅಲ್ಲಿ ಅಪರಾಧಿ ಅಥವಾ ಆರೋಪಿ ಯಾರೇ ಇರಲಿ, ಅವನು ಶಿಕ್ಷೆಗೊಳಪಡಿಸ್ಬೇಕು. ಒಂದು ವೇಳೆ ಅಂಥ ಘಟನೆಗಳು ಆಗಿದ್ದರೆ, ಅಥವಾ ಆತ್ಮಹತ್ಯೆ ಅಂದರೆ ಅಲ್ಲಿಗೆ ವಿಚಾರಗಳು ಮುಗಿದೋಗುತ್ತೆ, ಬೇರೆ ವಿಷಯ. ಅದರಿಂದ ಸಂಸ್ಥೆಗೆ ಕೆಟ್ಟ ಹೆಸರು ಬಾರದೆ ಹಾಗೇನು ಅದ್ರ ಜೊತೆಯಲ್ಲಿ ಕಾವ್ಯಳಿಗೆ ನ್ಯಾಯ ಸಿಕ್ಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಬೇಕು. ಒಂದು ವೇಳೆ ಅದರೊಳಗೆ ಏನಾದರೂ ಚ್ಯುತಿ ಬಂದಲ್ಲಿ ನಾವು ಖಂಡಿತವಾಗಿ ಆವಾಗ ನಾವು ಹೋರಾಟ ಅಂತಿಷ್ಟರವರೆಗೆ ಮಾಡಿಲ್ಲ. ಪ್ರಾಯಶಃ ಆ ಒಂದು ನ್ಯಾಯ ದೊರಕಿಸಿಕೊಡುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾದರೆ ಅಥವಾ ಅಲ್ಲಿ ಯಾವುದಾದ್ರೂ ಕಾರಣದ ಒತ್ತಡಗಳು ಬಂದಲ್ಲಿ ನಾವು ಖಂಡಿತವಾಗಿ ಇದನ್ನು ಪ್ರತಿಭಟಿಸ್ತೀವಿ. ಸರ್, ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, ಈ ಕಾವ್ಯಳ ಒಂದು ಮರಣ ಸಂಭವಿಸಿದೆ. ಅದು ಆತ್ಮಹತ್ಯೆ ಇರ್ಬೋದು, ಕೊಲೆ ಇರ್ಬೋದು, ಏನೋ ಆಗಿರ್ಬೋದು. ಆತ್ಮಹತ್ಯೆ ಆದರೂ ಅದರ ಹಿಂದೆ ಒಂದು ಕಾರಣ ಏನಾದರೂ ಒಂದು ಇದ್ದೇ ಇರ್ತದೆ. ವ್ಯಕ್ತಿಗತವಾಗಿ ಇರುವಂಥದ್ದು ಏನಾದರೂ ಒಂದು ಇದ್ದಿರ್ಬೋದು. ಬಟ್ ಕಾವ್ಯಳ ಸಾವಿಗೆ ಅವರಿಗೆ ಒಂದು ಸೂಕ್ತ ಪರಿಹಾರ ಸಿಗಲೇಬೇಕು ಸರ್. ಅದು ಸರ್ಕಾರದಿಂದಲೂ ಸಿಗಬೇಕು, ಸಮಾಜದಿಂದಲೂ ಸಿಗಬೇಕು ಸರ್. ಜೊತೆಗೆ ಆಳ್ವಾಸ್ನಂತ ಒಂದು ವಿದ್ಯಾಸಂಸ್ಥೆ ಏನಿದೆ,
ಅದಕ್ಕೂ ಅನ್ಯಾಯ ಆಗಬಾರ್ದು, ಅದು ಇನ್ನಷ್ಟು ಬೆಳಗಬೇಕು. ಇಂತಹ ನೂರಾರು ಸಂಸ್ಥೆಗಳು ಇಡೀ ನಾಡಿನಲ್ಲಿ ಕರ್ನಾಟಕದಲ್ಲಿ ಏಳಬೇಕು ಸರ್. ತನ್ಮೂಲಕ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಬೇಕು, ತನ್ಮೂಲಕ ನಮ್ಮ ದೇಶನೇ ಒಳ್ಳೇದಾಗಬೇಕು ಅನ್ನುವಂಥ ಒಂದು ಕಳಕಳಿಯ ಒಂದು ವಿನಂತಿಯನ್ನು ಈ ಸಮಾಜದ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಇನ್ನೊಂದು ನಾನು ಯಾಕೆಂದರೆ ನಾನು ಒಂದು ಕ್ರೀಡಾ ಇಲಾಖೆ ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಆ ಹೆಣ್ಮಗಳು ರಾಷ್ಟ್ರ ಮಟ್ಟದ ಒಂದು ಕ್ರೀಡೆಯಾಗಿ ಸಂಬಂಧಪಟ್ಟ ಹಾಗೆ ಬ್ಯಾಡ್ಮಿಂಟನ್ ಅದಕ್ಕೆ ಸಂಬಂಧಪಟ್ಟ ಒಂದು ಕ್ರೀಡಾ, ಅದು ನನಗೆ ತುಂಬ ನೋವು ಕೊಡ್ತು. ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಸಿಕ್ಕುವುದೇ ಕಡಿಮೆ. ಆ ಒಂದು ಮಟ್ಟದಲ್ಲಿ ಬೆಳೆದ ಈ ಸಣ್ಣ ಹುಡುಗಿಯ ಭವಿಷ್ಯತ್ತು ಇಲ್ಲಿಗೆ. ಅದರಿಂದ ಅವ್ರಿಗೆ ಇನ್ನೊಂದು ತಂಗಿ ಇದ್ದಾಳೆ, ಅವಳಿಗೂ ಸರ್ಕಾರದ ಕಡೆಯಿಂದ ಸಹಾಯಧನ ಕೊಟ್ಟು ಅವಳನ್ನು ಮುಂಚೂಣಿಗೆ ತರುವಂಥ ಪ್ರಯತ್ನ ಸರ್ಕಾರದ ಕಡೆಯಿಂದ ಕೂಡ ಆಗಬೇಕು. ದಯವಿಟ್ಟು ಆಳ್ವಸ್ನ ಕಡೆಯಿಂದ ನಾನು ವಿನಂತಿಸ್ತೇನೆ, ಆ ಹೆಣ್ಮಗಳ ಬಗ್ಗೆ, ಇನ್ನೊಂದು ಹೆಣ್ಮಗಳ ಬಗ್ಗೆ ಗಮನಿಸ್ಕೊಳ್ಳಿ ಅಂತ ಹೇಳಿ. ನಮ್ಮ ನಿರೀಕ್ಷೆ ಅಷ್ಟೇ, ಕಾವ್ಯಾಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವಳ ಮನೆಯವರಿಗೆ ನ್ಯಾಯ ಸಿಗಬೇಕು. ಅದೇ ರೀತಿಯಲ್ಲಿ ತನಿಖೆ ಆಗುವ ತನಕ ಯಾರು ಕೂಡ ಸುಮ್ಮನೆ ಮೋಹನ್ ಆಳ್ವರ ಮೇಲೆ ಅಥವಾ ಆಳ್ವಾಸ್ ಕಾಲೇಜಿನ ಮೇಲೆ ಆರೋಪ ಹಾಕುವ ಮೊದಲು ಒಂದಿಷ್ಟು ಅಲ್ಲಿ ಹೋಗಿ ಸತ್ಯತೆಯನ್ನು ಪರೀಕ್ಷಿಸಬೇಕು, ಅಥವಾ ತಮಗೆ ತೋಚಿದ್ದನ್ನು ಹೇಳುವುದಕ್ಕಿಂತ ಮೊದಲು ವಾಸ್ತವ ಏನು ಅಂತ ಅರಿತುಕೊಳ್ಬೇಕು. ಅದನ್ನು ಬಿಟ್ಟು ಪಕ್ಕದವನು ಹಾಕಿದ್ನು ಅಂತೇಳಿ ನಾವು ಕೂಡ ಅದನ್ನು ಹೇಳುವುದು, ಅಥವಾ ಯಾರೋ ನಮಗೆ ಬೇಕಾದವರು ಹೇಳಿದ್ರು ಅಂತೇಳಿ ಹಾಗೆ ಅನಿಸ್ಕೊಳ್ಳೋದು ಸರಿಯಲ್ಲ. ನಾವು ವಾಸ್ತವವನ್ನು ತಿಳಿಬೇಕು, ಸತ್ಯವನ್ನು ತಿಳಿಬೇಕು. ಅದರ ನಂತರ ಖಂಡಿತವಾಗಿಯೂ ಆಕೆ ಕಾವ್ಯ ಏನು ದೊಡ್ಡ ಕ್ರೀಡಾಪಟು ಆಗಬೇಕು ಅಂತ ನಿರೀಕ್ಷೆ ಮಾಡಿದ್ಲು. ಬಹುಶಃ ಆ ನಿರೀಕ್ಷೆ ಈಗ ನಮಗೆಲ್ಲ ಉಳಿದಿಲ್ಲ. ಆದರೂ ಕೂಡ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ತನಿಖೆ ಸರಿಯಾಗಿ ಆಗಬೇಕು. ಅದು ಆಗುವ ಮೂಲಕ ನಮ್ಮ ಜಿಲ್ಲೆಗೆ ಏನು ಆಗಾಗ ಈ ಸಂಭವಿಸುತ್ತಿರುವಂಥ ಚರ್ಚೆಗಳು, ವಿವಾದಕ್ಕೆ ಒಂದು ಅಂತ್ಯ ಸಿಗಲಿ ಅಂತ ಬಯಸ್ತಾ ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಈ 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯ ನಮ್ಮನ್ನು ಹಂಚಿಕೊಂಡಿರುವಂಥ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ಮತ್ತು ಧರ್ಮೇಂದ್ರ ಅವರು ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.